ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆ ಜೊತೆಗೆ ಪ್ರಾರಂಭ ಮಾಡೋಣ. ಎಲ್ರು ಕೂಡ ನಾನು ಮಂಗಳಾಚರಣೆ ಹೇಳುವಾಗ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಪರಮ ಗುರುಗಳಿಗೆ ಪ್ರಣಾಮಗಳು. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಕೃಷ್ಣಪಾದಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಪಾಶ್ಚಾತ್ಯ ದೇಶತಾರಿಣೆ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತಿ ವ್ಯಾಸಂ ತತೋ ಜಯಂ ಮುದೀರಯೇತ್. ತತೋ ಜಯೇತ್. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥ ಸುದೀರ್ಘಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್ತೋ ವಸುದೇವಸುತಂ ದೇವಂ ವಾಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಜಗದ್ಗುರುಂ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಗೌರತಾಯಿ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ಶಿಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಸೊ ನಿನ್ನೆಯ ತರಗತಿಯಲ್ಲಿ ನಾವು
ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 1 16, 17, 18 ಶ್ಲೋಕಗಳನ್ನ ನಾವು ತಿಳ್ಕೊಂಡ್ವಿ. ಇನ್ನು ನಾವು 19ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಯಾರು ಹ್ಯಾಂಡ್ ರೈಸ್ ಮಾಡಬೇಡಿ, ಯಾಕಂದ್ರೆ ಅಲ್ಫಾಬೆಟ್ ವೈಸ್ ಕೂಗ್ತಾರೆ ಮಾತಾಜಿಯವರು. ಸೊ ನೀವು ಒಬ್ಬೊಬ್ರು 5 ಜನರಿಗೆ ಒಂದೊಂದು ಶ್ಲೋಕನ ನಾವು ಕೊಡ್ತೇವೆ. ಸೊ ಆಮೇಲೆ ನೆಕ್ಸ್ಟ್ 5 ಜನರಿಗೆ ಇಂದ ಉಳಿದ ಶ್ಲೋಕವನ್ನ ನಾವು ಕೊಡ್ತೇವೆ. ಆಲ್ಫಾಬೆಟಿಕಲಿ ಸುಮಂಗಲ ಮಾತಾಜಿ ಹೋಗ್ತಾರೆ. ಸರಿನಾ ಮಾತಾಜಿ? ಸುಮಂಗಲ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ ಕಡೆಯಿಂದ ಏನಾದ್ರು ಡಿಸ್ಟರ್ಬೆನ್ಸ್ ಬರ್ತಾ ಇದೆಯಾ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಇಲ್ಲಿ ತುಂಬಾ ಸೌಂಡ್ ಇದೆ, ಹಾಗಾಗಿ ಏನೋ ಒಂಚೂರ ಹೊರಗಡೆಯಿಂದ ಗಾಡಿಗಳದ್ದು ಎಲ್ಲ- ಒಂಚೂರು ಅನಿಸ್ತದೆ. ಹೌದು ಮಾತಾಜಿ ಇದೆ, ಬಟ್ ತುಂಬಾ ಇಲ್ಲಲ್ಲ? ಇಲ್ಲ ತೊಂದ್ರೆ ಇಲ್ಲ ಏನಿಲ್ಲ ಎಲ್ರಿಗೂ? ಇಲ್ಲ 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 ಮಾತಾಜಿ. ಸರಿ. ಶ್ಲೋಕ 19. ಸಘೋಷೋದ್ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಸಘೋಷೋದ್ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಪದಗಳ ಅರ್ಥ: ಸ ಅಂತಂದ್ರೆ ಆ, ಘೋಷಃ ಅಂದ್ರೆ ಕಂಪನ, ಧಾತ್ರ ರಾಷ್ಟ್ರಾಣ ಧೃತರಾಷ್ಟ್ರನ ಪುತ್ರರ, ಹೃದಯಾನಿ ಅಂದ್ರೆ ಹೃದಯಗಳು, ವ್ಯದಾರಯತ್ ಅಂದ್ರೆ ಭೇದಿಸುವುದು, ನಭಃ ಆಕಾಶವನ್ನು, ಚ ಕೂಡ, ಪೃಥಿವೀಂ ಭೂಮಿಯ ಮೇಲ್ಭಾಗವನ್ನು, ಚ ಸಹ, ಏವ ಖಂಡಿತವಾಗಿಯೂ, ತುಮುಲಃ ಅಂದ್ರೆ ಕೋಲಾಹಲವು, ಅಭ್ಯನುನಾದಯನ್ ಅಂದ್ರೆ ಮೊಳಗಿಸುತ್ತ ಅಂತ ಅನುವಾದ. ಸೊ ಈ ಒಂದು ಶ್ಲೋಕ ನಮ್ಗೆ ಏನು ತಿಳಿಸುತ್ತೆ ಅಂತಂದ್ರೆ, ಈ ಎಲ್ಲಾ ಹಿಂದಿನ ಒಂದು ಶ್ಲೋಕಗಳಲ್ಲಿ ನಾವು ತಿಳಿದುಕೊಂಡ್ವಿ ಯಾರೆಲ್ಲ ಯಾವ್ಯಾವ ಶಂಖವನ್ನ ಊದಿದ್ರು ಅನ್ನೋದನ್ನ. ಈ ಎಲ್ಲಾ ಶಂಖಗಳ ನಾದಗಳು ತುಂಬಾನೇ ಮೊಳಗ್ತಾ ಇತ್ತು, ಒಂದು ತುಮುಲವನ್ನ ಉಂಟು ಮಾಡ್ತಾ ಇತ್ತು. ತುಮುಲ ಅಂದ್ರೆ ಕೋಲಾಹಲ. ಇವೆಲ್ಲಾ ಶಂಖಗಳು ಕೋಲಾಹಲವನ್ನ ಉಂಟು ಮಾಡ್ತಾ ಇದ್ವು. ಮತ್ತೆ ನಭಃ ಅಂದ್ರೆ ಆಕಾಶ, ಮತ್ತೆ ಪೃಥ್ವೀಂ ಅಂದ್ರೆ ಭೂಮಿ ಮತ್ತೆ ಆಕಾಶಗಳಲ್ಲಿ ಈ ಎಲ್ಲ ಶಂಖಗಳು ಮೊಳಗಿ ಪ್ರತಿಧ್ವನಿಯನ್ನ ಮಾಡ್ತಾ ಇತ್ತು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದು ಏನ್ ಮಾಡ್ತಾ ಇತ್ತು ಅಂದ್ರೆ, ಸಂಜಯ್ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ ಈ ವಿಷಯವನ್ನ. ಈ ಎಲ್ಲ ಶಂಖಗಳ ನಾದವು ಒಂದು ಕೋಲಾಹಲವನ್ನ ಉಂಟು ಮಾಡಿತು. ಯಾರಲ್ಲಿ ಕೋಲಾಹಲ ಉಂಟಾಯಿತು? ಯಾರಲ್ಲಿ ಸಕಾರಾತ್ಮಕತೆ ಇರೋದಿಲ್ವೋ ಅವರಲ್ಲಿ ತುಮುಲ ಉಂಟಾಗತ್ತೆ. ಯಾರು ಗೊಂದಲದಲ್ಲಿ ಇರ್ತಾರೋ, ಯಾರ ಒಂದು ನಿರ್ಧಾರ ಗುರಿ ಸ್ಪಷ್ಟವಾಗಿರೋದಿಲ್ವೋ ಅವರಲ್ಲಿ ತುಮುಲ ಉಂಟಾಗತ್ತೆ. ಈ ಒಂದು ಕೌರವ ಪಾಂಡವರಲ್ಲಿ ನಾವು ನೋಡಿದಾಗ ಕೌರವರಲ್ಲಿ ಮಾತ್ರ ಈ ಒಂದು ತುಮುಲ ಉಂಟಾಯಿತು ಅಂತ ನಾವು ಕಾಣ್ತೇವೆ. ಯಾಕಂತಂದ್ರೆ ಇಲ್ಲಿ ಇರುವಂತಹ ಒಂದು ಉದ್ದೇಶ ಒಳ್ಳೆಯದಾಗಿರ್ಲಿಲ್ಲ, ಮತ್ತೆ ನಕಾರಾತ್ಮಕತೆ ಅಲ್ಲಿ ಇತ್ತು ಅಂತ. ಸೊ ಕೌರವರ ಹೃದಯಗಳನ್ನ ಚೂರು ಚೂರು ಮಾಡಿದವು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಎಲ್ಲ ಶಂಖಗಳ ನಾದಗಳು ಮೊಳಗಿ ಭೂಮಿ ಮತ್ತೆ ಆಕಾಶದ ಮೇಲೆ ಪ್ರತಿಧ್ವನಿಯನ್ನ ಮಾಡಿತ್ತು. ಈ ಪ್ರತಿಧ್ವನಿಗಳು ಏನು ಕೌರವರ ಹೃದಯಗಳಲ್ಲಿ ಒಂದು ಕೋಲಾಹಲವನ್ನ ಉಂಟು ಮಾಡಿತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಸರಿ. ಹರೇ ಕೃಷ್ಣ ಮಾತಾಜಿ. ಹಾ, ಹರೇ ಕೃಷ್ಣ. 5 ಜನ ಹೇಳಿ. 108 ಮಾತಾಜಿ ನೆನಪು ಹೋಗ್ತದ ಹೆಸರು. ಅಂಕಿತಾ ಮಾತಾಜಿ, ಅಶ್ವಿನಿ ಮಾತಾಜಿ, ಚಂದನಾ ಮಾತಾಜಿ, ನೀವು 5 ಮಂದಿ ಹೇಳಿ. ದೀಪಾ ಮಾತಾಜಿ. ಒಬ್ರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಸಘೋಷೋದಾರ್ತರಾಷ್ಟ್ರಾಣಂ ಹೃದಯಾನಿ ವ್ಯದರಾಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯಾನುನಾದಯನ್. ಹರೇ ಕೃಷ್ಣ ಮಾತಾಜಿ. ಅದು ವೇಣುನಾದಯನ್ ಲಾಸ್ಟ್ಗೆ ಅಲ್ಲಿ ಒಂದ್ ಸ್ವಲ್ಪ ನೀವು ಇದು ಮಾಡ್ಕೊ. ತುಮುಲೋ ವ್ಯನುನಾದಯನ್. ನಾದಯನ್. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ನೀವು ಒಬ್ಬರಾದ್ಮೇಲೆ ಒಬ್ರು ಹಾಗೆ ಹೇಳ್ಬಿಡಿ ಹರೇ ಕೃಷ್ಣ ಅಂದು, ಮತ್ತೆ ನಾವ್ ಹೇಳಕ್ ಟೈಮ್ ಆಗತ್ತೆ ಅದಕ್ಕೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಸಘೋಷೋಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋನ್ವೆನುನಾದಯನ್. ಹರೇ ಕೃಷ್ಣ ಮಾತಾಜಿ. ಸರಿ ಬಂತು ಮಾತಾಜಿ. ಬಟ್ ಎಲ್ಲಿ ದೀರ್ಘವಾಗಿ ಹೇಳೋದಿರುತ್ತೋ ಅಲ್ಲಿ ದೀರ್ಘವಾಗಿ ನೀವು ಹೇಳಿ.
सघोषोऽधार्तराष्ट्राणां हृदयानि व्यदारयत् नभश्च पृथिवीं चैव तुमुलो व्यनुनादयन्. ಹರೇ ಕೃಷ್ಣ Next ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಸಾಘೋಷೋದಾತ ರಾಷ್ಟ್ರಾಣಾಂ ಹೃದಯಾನಿ ವೇದಾರಯಾತ್ ನಭಶ್ಚ ಪೃಥ್ವೀಂ ಚೈವ ತುಮುಲೋ ವೇಣುನಾದಯನ್. ವೇಣುನಾದಯನ್. ಸರಿ ಬಂತು. ವೇಣುನಾದಯನ್. ಹರೇ ಕೃಷ್ಣ ಹೇಳ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಯಾರಿಗೆ 5 ಜನರಿಗೆ ಹೇಳಿದಾರಲ್ಲ ಮಾತಾಜಿ ಅವ್ರು ಹೇಳಿ. ಯಾರು ಹ್ಯಾಂಡ್ ರೈಸ್ ಮಾಡಬೇಡಿ ಮಾತಾಜಿ. ದೀಪಾವಳಿ ನನ್ಗೆ ಹೇಳಿದ್ರು ಅವರು. ಹೇಳ. ಸರಿ ಹೇಳಿ. ಸಘೋಷೋಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥವೀಂ ಚೈವ ತುಮುಲೋ ವ್ಯನುನಾದಯನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಗಾಯತ್ರಿ ಮಾತಾಜಿ, ಅನಿತಾ ಮಾತಾ, ಅನಂತ ಕುಲಕರ್ಣಿ, ಆಮೇಲೆ ರೀನಾ ಮಾತಾಜಿ, ಸೌಮ್ಯ ಮಾತಾಜಿ, ಒಬ್ರಾದ್ಮೇಲೆ ಒಬ್ರು ಹೇಳಿ ಪ್ಲೀಸ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಇದು 19. ಸಘೋಷೋ ಇದೇ ಇದೆಯಾ ಮಾತಾಜಿ? ಹೇಳಿ ಸಘೋಷೋ ಮಾತಾಜಿ. ಧಾತರಾಷ್ಟ್ರಾಣಂ ಹೃದಯಾನೇ ವಿಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವೇಣುನಾದಯನ್. ಹರೇ ಕೃಷ್ಣ ಮಾತಾಜಿ. ಸರಿ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕಿಗೆ ಹೋಗೋಣ ಮಾತಾಜಿ. 5 ಆಯ್ತು. 5 ಜನ ಆದ್ರಲ್ಲ. ಹಾ 5 ಜನ ಆದ್ರ ಮಾತಾಜಿ. ನೆಕ್ಸ್ಟ್ ಶ್ಲೋಕ. ಇದು 20ನೇ ಶ್ಲೋಕ. ಸ್ವಲ್ಪ ದೊಡ್ಡದಾಗಿದೆ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾತೃರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಾಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ನಮ್ಮ ಹೇಳ್ತೇನೆ ನೋಡಿ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾತೃರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಾಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಇದರ ಅರ್ಥ, ಶಬ್ದಗಳ ಅರ್ಥ. ಅಥ ಆಮೇಲೆ, ವ್ಯವಸ್ಥಿತಾನ್ ವ್ಯವಸ್ಥಿತವಾಗಿದ್ದ, ದೃಷ್ಟ್ವಾ ನೋಡಿ, ಧಾತೃರಾಷ್ಟ್ರಾನ್ ಅಂದ್ರೆ ಧೃತರಾಷ್ಟ್ರನ ಪುತ್ರರನ್ನು, ಕಪಿಧ್ವಜ ಅಂದ್ರೆ ಹನುಮಂತನ ಚಿಹ್ನೆಯ ಒಂದು ಧ್ವಜ, ಪ್ರವೃತ್ತೆ ತೊಡಗಿರುವುದು, ಶಸ್ತ್ರ ಸಂಪಾತಿ ಅಂದ್ರೆ ಬಾಣಗಳನ್ನ ಬಿಡುವುದು, ಧನುಹು ಅಂದ್ರೆ ಬಿಲ್ಲನ್ನು, ಉದ್ಯಮ್ಯ ಅಂದ್ರೆ ತೆಗೆದುಕೊಂಡು, ಬಾಣಗಳನ್ನು ಬಿಲ್ಲುಗಳನ್ನು ತೆಗೆದುಕೊಂಡು, ಪಾಂಡವ ಅಂದ್ರೆ ಪಾಂಡುಪುತ್ರರು, ಋಷಿಕೇಶಂ ಅಂದ್ರೆ ಶ್ರೀಕೃಷ್ಣನನ್ನು, ತದಾ ಆಗ, ವಾಕ್ಯಂ ಮಾತುಗಳನ್ನು, ಇದಂ ಈ, ಆಹ ಹೇಳಿದನು, ಮಹೀಪತೆ ಅಂದ್ರೆ ರಾಜನು. ಈ ಒಂದು ಶ್ಲೋಕದ ಅರ್ಥ ಏನು ಅಂತಂದ್ರೆ, ಈ ಪಾಂಡುಪುತ್ರನಾದ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾರೆ ಏನಂತ, ಪಾಂಡವ ಅಂತ ಹೇಳ್ತಾರೆ. ಪಾಂಡುಪುತ್ರನಾದ ಅರ್ಜುನ ಒಂದು ಹನುಮಂತನ ಗುರುತಿರುವಂತಹ ಧ್ವಜದ ರಥದಲ್ಲಿ ಆಸೀನನಾಗಿದ್ದನು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅರ್ಜುನ ಏನೆಲ್ಲ ಹಿಡ್ಕೊಂಡಿದ್ದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ತನ್ನ ಧನಸನ್ನ ಎತ್ತಿಕೊಂಡು ಬಾಣಗಳನ್ನ ಎಸೆಲಿಕ್ಕೆ ಸಿದ್ಧನಾಗ್ತಾ ಇದ್ದ ಅರ್ಜುನ ಅನ್ನೋದನ್ನ. ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ. ಧನುರುದ್ಯಮ್ಯ ಅಂತಂದ್ರೆ ಧನುಹು ಉದ್ಯಮ್ಯ ಅಂತ ಹೇಳಿ ಕರೀತಾರೆ. ಅಂದ್ರೆ ತನ್ನ ಒಂದು ಬಿಲ್ಲನ್ನ ತೆಗೆದುಕೊಂಡು ಅವನು ಯುದ್ಧ ಮಾಡ್ಲಿಕ್ಕೆ ಸನ್ನಿಧನಾದ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹರೇ 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 ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ಹರೇ ಕೃಷ್ಣ ಮ್ಯೂಟ್ ಮಾಡ್ಕೊಳ್ಳಿ. ಡಿಸ್ಟರ್ಬೆನ್ಸ್ ಮಾಡಬೇಡಿ. ಆವಾಗ ಅಥ ವ್ಯವಸ್ಥಿತಾನ್ ದೃಷ್ಟ್ವಾ, ಫಸ್ಟ್ ಸ್ಟಾರ್ಟಿಂಗ್ ಬರುತ್ತೆ, ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾತೃರಾಷ್ಟ್ರನ್ ಕಪಿಧ್ವಜ. ಅವಾಗ ಓ ರಾಜನೇ, ಯುದ್ಧ ಸನ್ನದ್ಧನಾದ ಧೃತರಾಷ್ಟ್ರನ ಪುತ್ರನ ಕಡೆ ನೋಡಿ, ಅಂದ್ರೆ ಇಲ್ಲಿ ದುರ್ಯೋಧನನ ಕಡೆ ನೋಡಿ, ಅರ್ಜುನನು ಶ್ರೀಕೃಷ್ಣನಿಗೆ ಈ ಮಾತನ್ನ ಹೇಳಿದನು ಅಂತ ಹೇಳಿ ಸಂಜಯ್ ಹೇಳ್ತಾ ಇದ್ದಾರೆ. ಏನಂತ,
ಅರ್ಜುನ ಕೃಷ್ಣನ ಕಡೆಗೆ ನೋಡಿ ಧೃತರಾಷ್ಟ್ರನ ಮಗನಾದಂತ ದುರ್ಯೋಧನನನ್ನ ಯುದ್ಧ ಸನ್ನದ್ಧನಾಗಿರುವುದನ್ನ ನೋಡಿ ಹೀಗೆ ಹೇಳಿದನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಯುದ್ಧಕ್ಕೆ ಸನ್ನಿದ್ಧರಾಗಿರುವ ಒಂದು ಸನ್ನಿವೇಶವನ್ನ ಹೇಳುತ್ತೆ. ಹರೇ ಕೃಷ್ಣ. ಇನ್ನು ಫಸ್ಟ್ 5 ಜನ ಬಿಟ್ಟು ನೆಕ್ಸ್ಟ್ 5 ಜನ ಹೇಳಿ. ಎಲ್ಲಿಂದ ಮಾತಾಜಿ? ನಾನ್ ಹೇಳ ಮಾತಾಜಿ? ಹಾ ಮಾತಾಜಿ ನೀವ್ ಹೇಳಿದ್ರಲ್ಲ ಆಗ್ಲೇ. ಒಂದ್ ನಿಮಿಷ ಹೇಳಿಲ್ಲ. ಹೇಳಿಲ್ಲ, ಒಂದ್ ನಿಮಿಷ ಮಾತಾಜಿ. ಹರೇ ಕೃಷ್ಣ. ಒಂದ್ ನಿಮಿಷ ಸೀರಿಯಲ್ ಬರ್ತಾ ಇದೆಯಲ್ಲ, ಒಂದ್ ನಿಮಿಷ. ಈಗ ಯಾರು ಈಗ ಜಾಯಿನ್ ಆಗಿರ್ತೀರಲ್ಲ ಅವರು ನಿಮ್ದು ಮತ್ತೆ ಸಮಯ ಬರೋವರೆಗೂ ಕಾಯಿರಿ. ಈಗ ನೀವು ಬಂದು ನಂದಾಗಿಲ್ಲ ಅಂತ ಹೇಳ್ಬೇಡಿ, ಯಾಕಂದ್ರೆ ಅಲ್ಫಾಬೆಟಿಕಲಿ ಹೋಗ್ತಾ ಇದ್ದಾರೆ ಅವರು. ಈಗ 5 ಜನ ಆಗಿದ್ದಾರೆ. ನೆಕ್ಸ್ಟ್ 5 ಜನ ಲಾಸ್ಟ್ ಯಾರಿದ್ರು ನೋಡಿ ಮಾತಾಜಿ, ಅಲ್ಲಿಂದ ನೀವು ಕಂಟಿನ್ಯೂ ಮಾಡಿ. ನೀವು ಗಮನ ಇಟ್ಕೋಬೇಕು ಮಾತಾಜಿ. ಶ್ಲೋಕ 20. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾತೃರಾಷ್ಟ್ರಾನ್ ಕಪಿಧ್ವಜಃ ಪ್ರವರ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ ಮಾತಾಜಿ. ಅಥ ವ್ಯವಸ್ಥಾನ್ ದೃಷ್ಟ ಧಾರ್ತರಾಷ್ಟ್ರನ್ ಕಪಿಧ್ವಜ ರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರ್ದ್ಯಮ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಹ ಮಹಾಪತೆ. ಇದಮಹ ಮಹೀಪತೆ. ಪ್ರತಿಯೊಂದು ಅಕ್ಷರವನ್ನ ಓದ್ಬೇಕು ನೀವು, ಅದು ಕನ್ಫ್ಯೂಸ್ ಆಗಲ್ಲ. ಇದಮಹ ಮಹೀಪತೆ. ಫಾಸ್ಟ್ ಹೋಗೋ ಅವಶ್ಯಕತೆ ಇಲ್ಲ, ಸ್ಲೋ ಹೇಳಿ. ಲಾಸ್ಟ್ ಲೈನ್ ಹೇಳಿ. ಇದಮಹ ಮಹೀಪತೆ. ಸರಿ. ಹರೇ ಕೃಷ್ಣ. ಅಲ್ಪ ಮಾತಾಜಿ ಹೇಳಿ. ಅಲ್ಪ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಅರ್ಥ ವ್ಯವಸ್ಥಿತಾನ್ ದೃಷ್ಟ್ವಾ ಧೃತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಅಸ್ತ್ರ ಸಂಪಾತೆ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರ್ಯುದ್ಧಂ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಹರೇ ಕೃಷ್ಣ. ದೀಪಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಮೇಲೆ ಡಾಕ್ಟರ್ ಸುನೀತಾ ಮಾತಾಜಿ ಇವ್ರದಾದ್ಮೇಲೆ. ದೀಪಾ ಮಾತಾಜಿ ಆಗಿದ್ದಾರೆ ಮಾತಾಜಿ. ದೀಪಾ ಮಾತಾಜಿ ಹೇಳಿದ್ದಾರೆ. ಓಕೆ. ಡಾಕ್ಟರ್ ಸುನೀತಾ ಮಾತಾಜಿ, ಗಾಯತ್ರಿ ಮಾತಾಜಿ ಆಲ್ಫಾಬೆಟ್ ಹೇಳ್ತಾ ಇದ್ದೇನೆ ಮಾತಾಜಿ. ಇವ್ರು ಗಾಯತ್ರಿ ಮಾತಾಜಿ ಆದ್ಮೇಲೆ ಇನ್ನು ನೆಕ್ಸ್ಟ್ ಈಗ ಅನಂತ್ ಪ್ರಭುಜಿನೂ ಹೇಳಿದ್ದಾರೆ. ಇನ್ ನೆಕ್ಸ್ಟ್ 5 ಜನ ನೀವು ನೆನ್ಪಿಟ್ಕೋಬೇಕು ಎಲ್ಲಿಂದ ಹೇಳ್ಬೇಕು ಅಂತ. ಅವ್ರ 5 ಜನ ಡಾಕ್ಟರ್ ಸುನೀತಾ ಮಾತಾಜಿ, ಗಾಯತ್ರಿ ಮಾತಾಜಿ ಹೇಳಿ. ಶ್ಲೋಕ 20. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇದು ಅಲ್ಫಾಬೆಟ್ ಅಂದ್ರೆ ಕನ್ನಡ ಅಂತ ಬರ್ದಿದಾರ ಮುಂದೆ, ಅದಕ್ಕೆ ತಗೋಬೇಕಾ ಅಥವಾ ಅವ್ರ ಹೆಸರಿಂದ ಹೋಗ್ಬೇಕಾ? ತಗೊಳ್ಳಿ, ಅದಕ್ಕೆ ತಗೊಳ್ಳಿ. ಈಗ ನೋಡಿ ಅವರು ಅದಕ್ಕೆ ಹೇಳ್ದೆ ನಾನು ಅವಾಗ ಅವ್ರಿಗೆ ಕೇಳ್ತಿರೋ ಬಿಡ್ತಿರೋ ನೋಡಿ ಅಂತ. ಯಾಕಂದ್ರೆ ಮತ್ತೆ ಮಧ್ಯೆ ಬಂದಾಗ ಅವ್ರು ನಾನು ಹೇಳಿಲ್ಲ ಅಂತ ಹೇಳ್ತಾರೆ. ಈಗ ನಾವ್ ಒಂದ್ ರೌಂಡ್ ಹೋಗಿ ಬರ್ತೇವೆ, ಮತ್ತೆ ಬರುತ್ತೆ ಅವ್ರಿಗೆ ಬರುತ್ತೆ ಚಾನ್ಸ್. ಈಗ ಗಾಯತ್ರಿ ಮಾತಾಜಿ ಒಬ್ಬರನ್ನ ತಗೊಳ್ಳಿ. ಅನಂತ್ ಪ್ರಭುಜಿ ಆಗಿದೆ. ನೆಕ್ಸ್ಟ್ ನಾನು ಶ್ಲೋಕನ ಸೌಮ್ಯ ಮಾತಾಜಿಯಿಂದ ಹೇಳ್ಬೇಕು. ಸೌಮ್ಯ ಮಾತಾಜಿ, ಪರಮ ಮಾತಾಜಿ, ಲಕ್ಷ್ಮೀ ಮಾತಾಜಿ, ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಹರೇ ಕೃಷ್ಣ. ಧನ್ಯವಾದಗಳು. ನೆಕ್ಸ್ಟ್ ಹೇಳಿ.
मत व्यवस्थितान् दृष्ट्वा धार्तराष्ट्रान् कपिध्वजः प्रवृत्ते शस्त्रसम्पाते धनुरुद्यम्य पाण्डवः ऋषिकेशं तदा वाक्यम् इदमाह महीपते. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಸುನೀತಾ ಮಾತಾಜಿವರೆಗೂ ಆಗಿದೆ. ಇನ್ನು ನೆಕ್ಸ್ಟ್ ಇವ್ರಿಗೆ ನೀವು ಸೌಮ್ಯ ಮಾತಾಜಿಯಿಂದ ಪ್ರಾರಂಭ ಮಾಡ್ಬೇಕು. ಹರೇ ಕೃಷ್ಣ. ಕಪಿಧ್ವಜ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ. ಒಂದ್ ನಿಮಿಷ ಮಾತಾಜಿ, 5 ಜನ ಆಗಿದೆ ಮಾತಾಜಿ. ನೆಕ್ಸ್ಟ್ ಶ್ಲೋಕ ಹೋಗ್ತೇನೆ. ಓಕೆ ಮಾತಾಜಿ. ನೆಕ್ಸ್ಟ್ ಜನಗೆ ಹೇಳಿ. ನೀವ್ ಎಲ್ಲಿಂದ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿದೀನಿ ನಾನು. ಸೌಮ್ಯ ಮಾತಾಜಿಂದ ಹೇಳ್ಬೇಕು, ಪ್ರಾರಂಭ ಮಾಡ್ಬೇಕು. ಆಮೇಲೆ 5 ಜನ ಅಲ್ಲಿಂದ 5 ಜನ. ಆಯ್ತು ಮಾತಾಜಿ. ಹರೇ ಶ್ಲೋಕ 21, 22 ನೋಡೋಣ. ಎಲ್ರಿಗೂ ಬರುತ್ತೆ ಚಾನ್ಸ್, ಡೋಂಟ್ ವರಿ. ಎಲ್ರು ಕೂಡ ಓದ್ತೀರಾ. ಶ್ಲೋಕ 21, 22. ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋಧುಕಾಮಾನವಸ್ಥಿತಾನ್. ಇಲ್ಲಿ ನೋಡಿ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಬೇಡಿ. 1 ನಿಮಿಷ, ನಮ್ಗೆ ಹೇಳ್ತೇನೆ ನಾನು. ಸೌಮ್ಯ ಮಾತಾಜಿ, ಇಲ್ಲಿ ಸ್ವಲ್ಪ ಎಲ್ಲ ಕೂಡಿ ಬಂದಿದೆ. ನೀವು ಸ್ಪ್ಲಿಟ್ ಎಲ್ಲೆಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತೇನೆ. ಸೇನಯೋರುಭಯೋರ್ ಮಧ್ಯೆ ಸೊ ಹೀಗೆ ನೀವು ಸ್ಪ್ಲಿಟ್ ಮಾಡ್ಕೊಳ್ಬೇಕು. ರಥಂ ಸ್ಥಾಪಯ ಮೇಚ್ಯುತ. ಸೊ ಇಲ್ಲಿ ರಥಂ ಸ್ಥಾಪಯ ಮೇ ಅಚ್ಯುತ. ಯಾವಾಗ ಅಲ್ಲಿ ನಿಮ್ಗೆ ಸ್ಮಾಲ್ ಎಸ್ ಕಾಣಿಸುತ್ತೆ ನೋಡಿ, ಸೊ ಅದು ಅಚ್ಯುತ. ಇದು ಅಂತ ಹೇಳಿ ಪ್ರೊನೌನ್ಸ್ ಮಾಡ್ತಾರೆ, ಅದಕ್ಕೆ ಅಚ್ಯುತ ಇದ್ದ ಹಾಗೆ ಅದು. ಓಕೆ, ರಥಂ ಸ್ಥಾಪಯ ಮೇ ಅಚ್ಯುತ ಅಂತ ಹೇಳಿ ಕರೀತಾರೆ. ಬಟ್ ನಾವು ಸಂಸ್ಕೃತದ ಶ್ಲೋಕಗಳನ್ನ ಅನುಸ್ತುಪ ಇದ್ರಲ್ಲಿ ಹೇಳುವಾಗ ನಾವು ಅದನ್ನ ಕೂಡಿಸೇನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ನಾವು ರಾಗಬದ್ಧವಾಗಿ ಹಾಡುವಾಗ ಕೂಡಿ ಹೇಳಿದ್ರೆ ರಾಗಬದ್ಧವಾಗಿರುತ್ತೆ. ನಾವ್ ಅದನ್ನ ಬಿಡಿಸಿ ಹೇಳ್ತಾ ಇಲ್ಲ. ಬಿಡಿಸಿ ಹೇಳುವಾಗ ನೀವು ಹಾಗೆ ಹೇಳ್ತಿರ್ತೀರಾ, ಬಿಡಿಸಿ ಹೇಳ್ಬಹುದು. ಬಟ್ ರಾಗಬದ್ಧವಾಗಿ ಹಾಡುವಾಗ ನೀವು ಕೂಡಿನೇ ಹಾಡ್ಬೇಕಾಗತ್ತೆ. ಹಾಗಾಗಿ ಅದಕ್ಕೆ ರಥಂ ಸ್ಥಾಪಯ ಮೇಚ್ಯುತ ಅಂತ ಹೇಳಿ ಹೇಳ್ಬೇಕು. ಯಾವದೇತಾನ್ ನಿರೀಕ್ಷೇಹಂ, ಅಲ್ಲಿ ಸ್ಪ್ಲಿಟ್ ಮಾಡಿದಾಗ ಎಸ್ ಅಂತ ಬರುತ್ತೆ. ನಿಮ್ಗೆ ಅದೇನು ಅಂತ ಕನ್ಫ್ಯೂಸ್ ಆಗುತ್ತೆ. ಅದು ಇದ್ದ ಹಾಗೆ ಅಲ್ಲಿ ಮಾಡ್ತಾರೆ. ಅಂದ್ರೆ ನಿರೀಕ್ಷೆ ಅಹಂ ಅಂತ ಹೇಳಿ ಕರೀತಾರೆ ಅದಕ್ಕೆ. ನೀವು ಹಾಗೇನೆ ಯಾವದೇತಾನ್ ನಿರೀಕ್ಷೆ ಅಹಂ ಅಂತ ಕೂಡ ಅನ್ಬೋದು, ಅಥವಾ ಯಾವದೇತಾನ್ ನಿರೀಕ್ಷೆ ಅಹಂ ಅಂತ ಕೂಡ ಹೇಳ್ಬೋದು. ಲಾಸ್ಟ್ ಲೈನು ಯೋಧು ಕಾಮಾನ್ ಅವಸ್ಥಿತಾನ್ ಅಂತ ಹೇಳಿ ಕರೀತಾರೆ ಅದಕ್ಕೆ. ಸ್ಪ್ಲಿಟ್ ಮಾಡಿದ್ರೆ ಯೋಧು ಕಾಮಾನ್ ಅವಸ್ಥಿತಾನ್ ಅಂತ. ಇಲ್ಲಿ ಯೋಧು ಒಂದು ಸ್ಪ್ಲಿಟ್ ಮಾಡಿ, ಕಾಮಾನ್ ಮತ್ತೆ ಅವಸ್ಥಿತಾನ್. ಸೊ ಹೀಗೆ 3 ಸ್ಪ್ಲಿಟ್ ಮಾಡಬಹುದು. ನೀವು ಹೇಳುವಾಗ ಸ್ಪ್ಲಿಟ್ ಮಾಡ್ಬೇಕು ಅಂದ್ರೆ ಅಲ್ಲಿ ಗ್ಯಾಪ್ ಕೊಡ್ಬೇಡಿ, ಫುಲ್ ಸ್ಟಾಪ್ ಕೊಡ್ಬೇಡಿ, ಕಂಟಿನ್ಯೂ ಹೇಳೋದು. ಯೋಧು ಕಾಮಾನ್ ಅವಸ್ಥಿತಾನ್ ಅಂತ ಈ ತರ ನೀವು ಅಲ್ಲಿ 3 ಭಾಗ ಮಾಡಿ ಹೇಳ್ಬೇಕು. ಬಟ್ ಫ್ಲೋಲೆ ಹೇಳ್ಬೇಕು, ನಿಲ್ಲಂಗಿಲ್ಲ ಅಲ್ಲಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋಧು ಕಾಮಾನವಸ್ಥಿತಾನ್. ನೋಡಿ, ಯೋಧು ಕಾಮಾನವಸ್ಥಿತಾನ್ ಹೇಳ್ದೆ. ಯೋಧು ಕಾಮಾನ್ ಅವಸ್ಥಿತಾನ್. ಸೊ ಹೀಗೆ ನಾನು 3 ಭಾಗ ಮಾಡಿದೆ. ಸೊ ಹೀಗೆ ನೀವು ಅದನ್ನ ಭಾಗ ಮಾಡ್ಕೊಂಡು ಹೇಳ್ಬೇಕು. ಹರೇ ಕೃಷ್ಣ. ಇದ್ರದ್ದು ಒಂದು ಅರ್ಥ ನೋಡೋಣ. ಅರ್ಜುನ ವಾಚ ಅಂದ್ರೆ ಇಲ್ಲಿ ಅರ್ಜುನ್ ಹೇಳ್ತಾನೆ. ಸೇನಯೋಹೋ ಅಂದ್ರೆ ಸೈನ್ಯಗಳ, ಉಭಯೋಹೋ ಅಂತಂದ್ರೆ ಎರಡು ಸೇನೆಗಳ ಮಧ್ಯೆ ನಡುವಿನಲ್ಲಿ, ರಥವನ್ನು, ಸ್ಥಾಪಯ ಅಂದ್ರೆ ನಿಲ್ಲಿಸು, ಮೇ ನನ್ನ. ಯಾರಿಗೆ ಹೇಳ್ತಾ ಇದ್ದಾನೆ? ಅರ್ಜುನ ಅಚ್ಯುತನಿಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಚ್ಯುತಿ ಇಲ್ಲದೆ ಇರುವಂತವನು ಯಾರು? ಕೃಷ್ಣ. ಯಾವಾತ್ ಎಲ್ಲಿಯವರೆಗೂ, ಏತಾನ್ ಈ ಎಲ್ಲ, ನಿರೀಕ್ಷೆ ಅಂದ್ರೆ ನೋಡಬಹುದು, ಅಹಂ ನಾನು, ಯೋಧು ಕಾಮಾನ್ ಅಂದ್ರೆ ಯುದ್ಧ ಮಾಡಲು ಆಪೇಕ್ಷಿಸುವವರನ್ನು, ಅವಸ್ಥಿತಾನ್ ಅಂದ್ರೆ ಯುದ್ಧ ಭೂಮಿಯಲ್ಲಿ ವ್ಯೂಹಗೊಂಡಂತ ಅಂತ. ಸೊ ಇದ್ರ ಒಟ್ಟಾರೆ ಇದರ ಅನುವಾದ ಹೇಗೆ ಹೇಳುತ್ತೆ ಅಂದ್ರೆ, ಅರ್ಜುನ ಹೇಳ್ತಾನೆ
ಹೇ ಕೃಷ್ಣ, ಹೇ ಅಚ್ಯುತನೇ, ಯುದ್ಧ ಮಾಡಲು ಸನ್ನದ್ಧರಾಗಿರುವ ಇವರನ್ನು ಮತ್ತು ಈ ಘೋರ ಶಸ್ತ್ರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕು ಅವರನ್ನು ನೋಡಲು ಸಾಧ್ಯವಾಗುವಂತೆ ಈ ಎರಡು ಸೇನೆಗಳ ಮಧ್ಯೆ ನನ್ನ ರಥವನ್ನ ಹೋಗಿ ನಿಲ್ಲಿಸು. ಎರಡು ಸೇನೆಗಳು ನಿಂತಿದೆ, ಕೌರವರು ಪಾಂಡವರು. ಎರಡು ಸೇನೆಗಳ ಮಧ್ಯೆ ಹೋಗಿ ನಮ್ಮ ರಥವನ್ನ ಸ್ಥಾಪಿಸು. ಯಾಕೆಂದ್ರೆ ನಾನಲ್ಲಿ ನೋಡ್ಬೇಕು ಯಾರೆಲ್ಲ ಘೋರವಾಗಿ ಶಸ್ತ್ರ ಅಸ್ತ್ರಗಳನ್ನ ಹಿಡಿದು ಸ್ಪರ್ಧೆ ಮಾಡ್ಲಿಕ್ಕೆ ನಿಂತ್ಕೊಂಡಿದ್ದಾರೆ, ಅವರನ್ನ ನಾನು ನೋಡ್ಬೇಕು ಅಂತ ಬಯಸಿದ್ದೇನೆ. ಅಲ್ಲಿ ಹೋಗಿ ನೀನು ರಥವನ್ನ ನಿಲ್ಲಿಸು ಅಂತ ಹೇಳಿ ಕೃಷ್ಣನ್ಗೆ ಹೇಳ್ತಾನೆ ಅರ್ಜುನ. ಹರೇ ಕೃಷ್ಣ. ಪ್ರಾರಂಭ ಮಾಡಿ ಸ್ವಾಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಅರ್ಜುನ ಉವಾಚ ಸೇನಯೋರುಭಯೋರ್मध्ये ಕಥಂ ಸ್ಥಾಪಯಮೇ ಅಚ್ಯುತ ಯಾವದೇತಾ ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ದೀಕ್ಷಾ ಮಾತಾಜಿ ಹೇಳಿ. ದೀಕ್ಷಾ ಮಾತಾಜಿ, ಗಾಯತ್ರಿ ಮಾತಾಜಿ ಆಯ್ತಾ? ಆಯ್ತು ಮಾತಾಜಿ ನಿಮ್ಗೆ ಮಾತಾಜಿ ನೀವು ಗೀತಾ ಮಾತಾಜಿ, ಗೀತಾ ಮಾತಾಜಿ, ಮಾತಾಜಿ ನೀವು ಕೆಳಗಿಂದಾನೆ ಹೋಗ್ಬೇಕು. ಗುರುಪ್ರಸಾದ್ ಪ್ರಭುಜಿ. ಮಾತಾಜಿ ಸೌಮ್ಯ ಮಾತಾಜಿ ಕೆಳಗಡೆಯಿಂದ ಹೇಳಿ. ಮಾತಾಜಿ ನಾನು ಜರ್ನಿಲಿ ಇದೀನಿ, ಕೇಳಿಸ್ಕೊತೀನಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಲಕ್ಷ್ಮೀ ಮಾತಾಜಿ ಕೇಳ್ಬೇಕು ನೀವೀಗ. ಸೌಮ್ಯ ಮಾತಾಜಿ ಕೆಳಗಡೆ ಯಾರಿದ್ದಾರೆ? ಲಕ್ಷ್ಮಿ ಲಕ್ಷ್ಮೀ ಮಾತಾಜಿ ಇದ್ದಾರೆ. ಮಾತಾಜಿ, ಗುರುಪ್ರಸಾದ್ ಪ್ರಭುಜಿ. ಇಲ್ಲ, ಲಕ್ಷ್ಮೀ ಮಾತಾಜಿ ಆದ್ಮೇಲೆ ಲತಾ ಮಾತಾಜಿ, ಲತಾ ಆದ್ಮೇಲೆ ಲೋಕಾಜೀವಿನಿ ಮಾತಾಜಿ, ಮತ್ತೆ ನಾಗವೇಣಿ ಮಾತಾಜಿ. ಇವ್ರು 5 ಜನ ಬರ್ತಾರೆ ನೋಡಿ. ಹಾ ಆಯ್ತು ಮಾತಾಜಿ. ಹರೇ ಕೃಷ್ಣ. ಹೇಳಿ ಪ್ರಭು ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಲಕ್ಷ್ಮಿ ಮಾತಾಜಿ ಹೇಳಿ. ನಾನು ಮಾತಾಜಿ ಹೇಳ್ತೀನಿ ಮಾತಾಜಿ. ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯಮೇ ಅಚ್ಯುತ ಯಾವದೇತಾ ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾನ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸೇನೆಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾನ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಅರ್ಜುನ ಉವಾಚ ಸೇನಯೋರುರ್ಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ ಯಾವದೇತಾ ನಿರೀಕ್ಷೇಹಂ ಯೋದ್ಧುಕಾಮಾನ್ ಅವಸ್ಥಿತಾನ್. ಯೋದ್ಧುಕಾಮಾನ್ ಅವಸ್ಥಿತಾನ್. ಯೋದ್ಧುಕಾಮಾನ್ ಅವಸ್ಥಿತಾನ್. ನಾಗವೇಣಿ ಮಾತಾಜಿ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ. ಹರೇ ಕೃಷ್ಣ. ನಂದಿನಿ ಸೀನಪ್ಪ, ನರ್ಮದಾ ಮಾತಾಜಿ ಇಬ್ರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಸೇನಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ ಯಾವದೇತಾ ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾನ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯಮೇಚ್ಯುತ ಯಾವದೇತಾ ಸ್ಥಾಪಯಮೇ ಅಚ್ಯುತ. ಸ್ಥಾಪಯ ಅಲ್ಲ, ಸ್ಥಾಪಯ. ರಥಂ ಸ್ಥಾಪಯಮೇಚ್ಯುತ ಯಾವದೇತಾ ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನರ್ಮದಾ ಮಾತಾಜಿ, ನಿರ್ಮಲಾ ಮಾತಾಜಿ ಹೇಳಿದ್ರು ಮಾತಾಜಿ ಅವರು. ನಾನು ಹೇಳಿಲ್ಲ. ನಿರ್ಮಲ ಹೇಳಿಲ್ಲ. ನಿರ್ಮಲಾ ಮಾತಾಜಿ ನೀವೊಬ್ರು ಹೇಳಿ. ಅರ್ಜುನ ಉವಾಚ ಸೇನಯೋರ್ಭಯೋರ್मध्ये ರಥಂ ಸ್ಥಾಪಯಮೇ ಅಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾನ್. ಸರಿ, ನೆಕ್ಸ್ಟ್ ಶ್ಲೋಕ ಹೋಗೋಣ. ನೆಕ್ಸ್ಟ್
ಇವರು ನಿರ್ಮಲಾ ಮಾತಾಜಿ ಆದ್ಮೇಲೆ ಪದ್ಮಾ ಮಾತಾಜಿ POCO ಅಂತ ಇದೆ ಅವರು, ಪ್ರೇಮ ರಾಘವ ಮಾತಾಜಿ ಮತ್ತೆ ಪುಷ್ಪಲತಾ, ರತ್ನಮ್ಮ ಮಾತಾಜಿ ಇವ್ರು ಹೇಳ್ಬೇಕು ನೋಡಿ ಮಾತಾಜಿ. ಸುಮಂಗಲ ಮಾತಾಜಿ. ಕೈರ್ಮಯಾ ಸಹ ಯೋಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ. 22ನೇ ಶ್ಲೋಕ. ಇದು ಕೂಡ ಅರ್ಜುನ ವಾಚ. ಕೈರ್ಮಯಾ ಸಹ ಯೋಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ. ಇಲ್ಲಿ ಏನ್ ಹೇಳ್ತಾ ಇರುವಂತದ್ದಂತಂದ್ರೆ ಇದು ಪದಗಳ ಅರ್ಥ. ಕೈ ಅಂತಂದ್ರೆ ಯಾರೊಂದಿಗೂ, ಮಯ ಅಂದ್ರೆ ನನ್ನಿಂದ, ಸಹ ಅಂದ್ರೆ ಜೊತೆ, ಯೋಧವ್ಯಂ ಅಂದ್ರೆ ಯುದ್ಧ ಮಾಡಬೇಕು, ಅಸ್ಮಿನ್ ಅಂದ್ರೆ ಇದರಲ್ಲಿ, ರಣ ಅಂತಂದ್ರೆ ಯುದ್ಧದಲ್ಲಿ, ಸಮುದ್ಯಮಿ ಅಂದ್ರೆ ಪ್ರಯತ್ನದಲ್ಲಿ. ಹೀಗೆ ಯಾರೆಲ್ಲ ಈ ಅಸ್ತ್ರಗಳ ಒಂದು ಯುದ್ಧದ ಪ್ರಯತ್ನದಲ್ಲಿ ತೊಡಗಿದ್ದಾರೋ ಅವರನ್ನ ನಾನು ನೋಡ್ಬೇಕು, ಅವರ ಪ್ರಯತ್ನವನ್ನ ತಿಳ್ಕೊಳ್ಬೇಕು ಅನ್ನೋದನ್ನ ಅರ್ಜುನ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಹೇಳಿ ಪದ್ಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೈರ್ಮಯ ಸಹ ಯೋಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ. ಎರಡೇ ಲೈನ್ ಮಾತಾಜಿ ಅದು? ಅಷ್ಟೇ ಇದೆ. ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೈರ್ಮಯಾ ಸಹ ಯೋಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ. ಹರೇ ಕೃಷ್ಣ ಮಾತಾಜಿ. ಪ್ರೇಮ್ ರಾಘವ POCO ಅಂತ ಇದೆ ಓದಿದ್ದಾರೆ ಮಾತಾಜಿ. POCO ಅಂತ ಇದ್ರಿ ಯಾರು ಅವರು? ನೀನೇ ಮಾಡ್ಕೊಳ್ಳಿ. ನಾನು ಓದ್ತಾನೆ ಮಾತಾಡಿ. ಓದಿ ಪ್ರಭು. ಹರೇ ಕೃಷ್ಣ ಮಾತಾಡಿ. ಕೈರ್ಮಾಯಾ ಸಹ ಯೋಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ. ಹರೇ ಕೃಷ್ಣ. ಪುಷ್ಪಲತಾ ಮಾತಾಜಿ. ಹರೇ ಕೃಷ್ಣ. ರತ್ನಮ್ಮ ಮಾತಾಜಿ ಹೇಳ್ಬೇಕು ಮಾತಾಜಿ. ಹರೇ ರತ್ನಮ್ಮ ಮಾತಾಜಿ ಕಾಣಿಸ್ಲಿಲ್ಲ. ಅವರು ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಹೇಳಿ ದೀಪಾ ಮಾತಾಜಿ. ರತ್ನಮ್ಮ ಮಾತಾಜಿ. ರತ್ನಮ್ಮ ಮಾತಾಜಿ ನಿಮ್ದು ಬ್ರೇಕ್ ಆಗ್ತಾ ಇದೆ ಮಾತಾಜಿ ವಾಯ್ಸ್. ಇಲ್ಲ, ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮಾತಾಜಿ. ನೆಟ್ವರ್ಕ್ ಸರಿ ಇಲ್ಲ ನಿಮ್ದು. ಪುಷ್ಪಲತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಸ್ಮಿನ್ ರಣ ಸಮುದ್ಯಮೇ. ಹೇಳಿ ಪುಷ್ಪಲತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೈರ್ಮಯಾ ಸಹ ಯೋಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ. ಕೈರ್ಮಯಾ ಸಹ ಯೋಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ. ಕೈರ್ಮಯಾ ಸಹ ಯೋಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ. ಯೋಧವ್ಯಂ ಅಲ್ಲಿ ನೀವು ದಕ್ಕೆ ಧ ಒತ್ತಿದೆಯಲ್ಲ, ಹಾಗಾಗಿ ಯೋಧವ್ಯಂ ಅದನ್ನ ಒತ್ತಿನೇ ದೀರ್ಘವಾಗಿ ಹೇಳ್ಬೇಕು. ಸರಿ ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮುಂದಿನ 5 ಜನ ಹೇಳ್ಬೇಕು ನೋಡಿ ಮಾತಾಜಿ. ಪುಷ್ಪ ಮಾತಾಜಿ ಆದ್ಮೇಲೆ ಯಾರ್ಯಾರಿದ್ದಾರೆ ನೋಡಿ. ಆಯ್ತು ಮಾತಾಜಿ. ರೆಡ್ಮಿ ನೋಟ್ ಅಂತ ಇದೆ. ಶಾರದಾ, ಶಿವ, ಶ್ರುತಿ ಇವರು 5 ಜನ. ಶ್ಲೋಕ 23. ಇದು ಕೂಡ ಅರ್ಜುನ ವಾಚಾನೆ. ಯೋತ್ಸ್ಯಮಾನಾನವೇಕ್ಷೇಹಂ ಯ ಏತೇತ್ರ ಸಮಾಗತಾಃ ಧಾತೃರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯಚಿಕೀರ್ಷವಃ. ನೋಡಿ, ಇಲ್ಲಿನೂ ಕೂಡ ನಾವು ಸ್ಪ್ಲಿಟ್ ಮಾಡ್ಬೇಕು. ಯೋತ್ಸ್ಯಂ ಅಂತ, ಯೋತ್ಸ್ಯಮಾನಾನ್ ಅಂತ ಕರೀತಾರೆ. ಯೋತ್ಸ್ಯಮಾನಾನ್ ಅವೇಕ್ಷೇಹಂ ಅಂತ ಹೇಳ್ತಾರೆ. ಇಲ್ಲಿ ಯೋತ್ಸ್ಯಮಾನಾನ್ ಅವೇಕ್ಷೆ ಅಹಂ ಅಂತ ಬರುತ್ತೆ. ಅಲ್ಲಿ ಎಸ್ ಕಾಣ್ತಾ ಇದೆಯಲ್ಲ ನಿಮ್ಗೆ, ಅಲ್ಲಿ ಅಹಂ ಅಂತ ಕರೀತಾರೆ. ಹಾಗಾಗಿ ನಾವು ಸ್ಲೈಟ್ ಆಗಿ ಬರೋ ತರ ಹೇಳ್ಬೇಕು, ಬಟ್ ಪೂರ್ಣ ಆಗಿ
ಇದು ಮಾಡೋ ಹಾಗಿಲ್ಲ, ಪ್ರೊನೌನ್ಸ್ ಮಾಡೋ ಹಾಗಿಲ್ಲ ಅದನ್ನ. ಯೋತ್ಸ್ಯಮಾನಾನ ವೇಕ್ಷೇಹಂ ಯ ಏತೇತ್ರ ಯ ಏತೇತ್ರ ಅಂದ್ರೆ ಇಲ್ಲಿ ಕೂಡ ಯ ಏತೆ ಅತ್ರ ಅಂತ ಹೇಳ್ತಾರೆ ಆಕ್ಚುಲಿ ಅದನ್ನ. ಯ ಏತೆ ಅತ್ರ ಯ ಏತೇತ್ರ ಸಮಾಗತಾಃ ಧಾರ್ತ್ರ ರಾಷ್ಟ್ರಸ್ಯ ದುರ್ಬುದ್ಧೇಃ. ಅಲ್ಲಿ ಧೇ ಇದೆ, ಹಾಗಾಗಿ ಧೇ ಮುಂದೆ ವಿಸರ್ಗ ಬಂದಾಗ ಆ ವಿಸರ್ಗ ಕೂಡ ಹಾಗೆ ಉಚ್ಚಾರಣೆ ಆಗುತ್ತೆ. ಹಾಗಾಗಿ ಧೇಹೇ ಅಂತ ಹೇಳ್ತೇವೆ. ದುರ್ಬುದ್ಧೇಹೇ, ಧೇ ಹ ಕೂಡ ಹೇ ಅಂತ ಹೇಳ್ಬೇಕು. ಆಮೇಲೆ ಯುದ್ಧೇ ಪ್ರಿಯ ಚಿಕೀರ್ಷವ ವ ಇದೆ, ಹಾಗಾಗಿ ಇಲ್ಲಿ ಅ ಸ್ವರ ಇದೆ, ಹಾಗಾಗಿ ಹ ಕೂಡ ಹಾಗೆ ಬರುತ್ತೆ. ಓಕೆ, ಸೊ ಇದ್ರ ಒಂದು ಅರ್ಥವನ್ನ ನೋಡೋಣ, ಶಬ್ದಗಳ ಅರ್ಥ. ಯೋತ್ಸ್ಯಮಾನಾನ್ ಯುದ್ಧ ಮಾಡುವವರನ್ನು, ಆವೇಕ್ಷೆ ನೋಡುತ್ತೇನೆ, ಅಹಂ ನಾನು, ಏ ಯಾರು, ಏತೆ ಅವರು, ಅತ್ರ ಇಲ್ಲಿ, ಸಮಾಗತಾಃ ಸೇರಿದ್ದಾರೆ, ಧಾರ್ತ್ರ ರಾಷ್ಟ್ರಸ್ಯ ಧೃತರಾಷ್ಟ್ರನ ಮಗನಿಗಾಗಿ, ದುರ್ಬುದ್ಧೇಹೇ ದುರ್ಬುದ್ಧಿಯವನಾದ, ಯುದ್ಧೇ ಯುದ್ಧದಲ್ಲಿ, ಪ್ರಿಯ ಹಿತವನ್ನು, ಚಿಕೀರ್ಷವಃ ಮಾಡಬಯಸುವವರು ಅಂತ. ಇದ್ರ ಒಂದು ಅನುವಾದ ಏನು ಅಂತಂದ್ರೆ, ಈಗ ದುರ್ಬುದ್ಧಿ ಅಂತ ಹೇಳ್ತೀವಿ. ಯೋತ್ಸ್ಯಮಾನಾನ್ ಅವೇಕ್ಷೆ ಅಹಂ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅರ್ಜುನ ಹೇಳ್ತಾ ಇದ್ದಾನೆ, ಯುದ್ಧ ಮಾಡ್ಲಿಕ್ಕೆ ಯಾರ್ಯಾರು ಬಂದಿದ್ದಾರೆ ನಾನು ಅದನ್ನ ನೋಡ್ಬೇಕು, ಯಾರ್ಯಾರೆಲ್ಲ ಸೇರಿದ್ದಾರೆ. ಸಮಾಗತಾಃ ಅಂತಂದ್ರೆ ಸೇರಿದ್ದಾರೆ. ಏತೆ ಅತ್ರ ಅಂದ್ರೆ ಅಲ್ಲಿ, ಏತೆ ಅಂತಂದ್ರೆ ಅವರು, ಅತ್ರ ಅಂದ್ರೆ ಅಲ್ಲಿ, ಅಂದ್ರೆ ಯುದ್ಧದಲ್ಲಿ ಯಾರ್ಯಾರೆಲ್ಲ ನೆರೆದಿದ್ದಾರೆ, ಸೇರಿದ್ದಾರೆ, ಅದನ್ನ ನಾನು ನೋಡ್ಬೇಕು ಅಂತ ಅರ್ಜುನ ಹೇಳ್ತಾನೆ. ಮುಂದೆ 3ನೇ ಲೈನ್ ಅಲ್ಲಿ ಧಾರ್ತ್ರ ರಾಷ್ಟ್ರಸ್ಯ ದುರ್ಬುದ್ಧೇಹೇ. ದುರ್ಬುದ್ಧಿ ಅಂದ್ರೆ ನಿಮ್ಗೆ ಗೊತ್ತು ಅದರ ಅರ್ಥ ಏನು ಅಂತ. ದುರ್ಬುದ್ಧಿಯವನಾದಂತ ಧೃತರಾಷ್ಟ್ರನ ಮಗ ಯಾರು, ದುರ್ಯೋಧನ. ಅವನು ಯುದ್ಧೇ ಪ್ರಿಯ ಚಿಕೀರ್ಷವ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯುದ್ಧದಲ್ಲಿ ಅವನಿಗೆ, ಯಾರಿಗೆ, ದುರ್ಯೋಧನನಿಗೆ ಸುಪ್ರೀತಗೊಳಿಸ್ಲಿಕ್ಕೆ ಯಾರೆಲ್ಲ ಬಂದಿದ್ದಾರೆ ಅಂತ ಹೇಳಿ. ಈಗ ಅಬ್ವಿಯಸ್ಲಿ ಯಾರಾದ್ರೂ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಬಯಸಿದ್ರೆ ಅವ್ರಿಗೆ ಇಷ್ಟ ಬಂದ ಹಾಗೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಹಾಗಾಗಿ ದುರ್ಯೋಧನನ್ನ ಸುಪ್ರೀತಗೊಳಿಸ್ಲಿಕ್ಕೆ, ಅಂದ್ರೆ ದುರ್ಯೋಧನನ್ನ ಖುಷಿ ಪಡಿಸ್ಲಿಕ್ಕೆ ಯಾರೆಲ್ಲ ಬಂದಿದ್ದಾರೆ ಅದನ್ನ ನಾನು ನೋಡ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ಓಕೆ, ಸೊ ಈ ಒಂದು ಯುದ್ಧದ ಅಪೇಕ್ಷೆಯಿಂದ ದುರ್ಯೋಧನನಿಗೆ ಸುಪ್ರೀತಗೊಳಿಸ್ಲಿಕ್ಕೆ ಯಾರೆಲ್ಲ ಯುದ್ಧ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದಾರೆ ಅದನ್ನ ನಾನು ನೋಡ್ಬೇಕು ಅಂತ ಹೇಳಿ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶಾರದಾ ಮಾತಾಜಿ, ಶಿವಗಂಗಾ ಮಾತಾಜಿ, ಶೋಭಾ ಭಟ್ ಮಾತಾಜಿ, ಶ್ರುತಿ ಮಾತಾಜಿ, ನೀವೆಲ್ರ ಹೇಳಿ. ಹರೇ ಕೃಷ್ಣ. ರೆಡ್ಮಿ ಯಾರಿವ್ರು? ರೆಡ್ಮಿ ಹೇಳಿದಾರ ಅನಿಸ್ತಾ. ರೆಡ್ಮಿ ಹೇಳಿ, ಪ್ರಭುಜಿ ಇದ್ದೀರಾ, ಮಾತಾಜಿ ಇದ್ದೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯೋತ್ಸ್ಯಮಾನಾನ ವೇಕ್ಷೇಹಂ ಯಾ ಹೇತೇತ್ರ ಸಮಾಗತಾಃ ಧಾರ್ತ್ರ ರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯ ಚಿಕೀರ್ಷವಃ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಯೋತ್ಸ್ಯಮಾನಾನ ವಕ್ಷೇಹಂ ಯ ಏತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯ ಚಿಕೀರ್ಷವಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ, ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋತ್ಸ್ಯಮಾನಾನ ವೇಕ್ಷೇಹಂ ಯಾ ಏತೇತ್ರ ಸಮಾಗತಾಃ ಧಾರ್ತ್ರ ರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯ ಚಿಕೀರ್ಷವಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಬೇಗ ಹೇಳಿ ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ, ಶ್ವೇತಾ ಮಾತಾಜಿ ಹೇಳಿ ಹೇಳಿ. ಯೋತ್ಸ್ಯಮಾನಾನ ವೇಕ್ಷೇಹಂ ಯಾ ಏತತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯ ಚಿಕೀರ್ಷವಃ. ಹರೇ ಕೃಷ್ಣ. ಹರೇ ಕೃಷ್ಣ. ನಿಮ್ದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಶ್ರುತಿ ಮಾತಾಜಿ. ನೆಟ್ವರ್ಕ್ ಇದೆ ಇದ್ದಾರೆ ಮಾತಾಜಿ, ಅದಕ್ಕೆ ಡಿಸ್ಟರ್ಬೆನ್ಸ್ ಇದೆ. ಅದಕ್ಕೆ ಅನ್ಮ್ಯೂಟ್ ಆದ್ರೆ ಸೌಂಡ್ ಜಾಸ್ತಿ ಆದ್ರೆ ಮಾಡ್ಕೊಳಲ್ಲ ಮಾತಾಜಿ, ಕ್ಷಮಿಸಿ. ಸರಿ.
ಇನ್ನೊಬ್ರು ಯಾರಾದ್ರೂ ಹೇಳಿ. ಶ್ವೇತಾ ಮಾತಾಜಿ, ಶ್ವೇತಾ ಮಾತಾಜಿ. ಶ್ವೇತಾ ಮಾತಾಜಿ, ಸೋಮಾ ಮಾತಾಜಿ, ಇಬ್ರಲ್ಲಿ ಒಬ್ರು ಯಾರಾದ್ರೂ ಹೇಳಿ. ಉಮಾ ಮಾತಾಜಿ ಹೇಳಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಯೋ ಸಮಾನವೇಕ್ಷೇಹಂ ಯಾಯೇತೇತ್ರ ಸಮಾಗತಃ ಧಾತೃರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಚಿಕೀರ್ಷವಃ. ಹರೇ ಕೃಷ್ಣ ಮಾತಾಜಿ. ಪ್ರಿಯ ಚಿಕೀರ್ಷವಃ. ಸರಿ, ನೆಕ್ಸ್ಟ್. ಸರಿ, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಯಾವ್ದು ಮಾತಾಜಿ? ಮಾತಾಜಿ ಹಾ ಹೇಳಿ. ಚಿಕೀರ್ಷವ ಅನ್ನೋದು ಸರಿ ನಾಂದೆ. ಸರಿ ಹೇಳಿದ್ರ. ಅಂದ್ರೆ ಅಲ್ಲಿ ಕೀ ನೀವು ಎಳಿಬೇಕಿತ್ತು, ದೀರ್ಘ ಹೇಳ್ಬೇಕಿತ್ತು. ಪ್ರಿಯ ಚಿಕೀರ್ಷವಃ ಬರುತ್ತೆ. ಸರಿ ಸರಿ ಬಂದಿದೆ ಈಗ. 24ನೇ ಶ್ಲೋಕ ಹೋಗೋಣ. ನೆಕ್ಸ್ಟ್ ಶ್ವೇತಾ ಮಾತಾಜಿಯಿಂದ 5 ಜನ. ಶ್ವೇತಾ, ಸುಮಾ, ವನಜಾ, ಮಂಗಲ, ಯಶೋಧ, ಇವ್ರು 5 ಜನ ಹೇಳ್ಬೇಕು ಮಾತಾಜಿ. ಇವ್ರದಾದ್ಮೇಲೆ ಮತ್ತೆ ಫಸ್ಟ್ ಇಂದ ಪ್ರಾರಂಭ ಮಾಡೋಣ. ಆಯ್ತು. ಶ್ಲೋಕ 24. ಹಾ ಸರಿ, ನೀವು ಹೇಳಿ, ಪ್ರತಿಯೊಂದು ಹೇಳಿ. 24ನೇ ಶ್ಲೋಕ. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಇಲ್ಲಿನೂ ಕೂಡ ನಿಮ್ಗೆ ಈ 3ನೇ ಲೈನ್ ಇದೆಯಲ್ಲ, ಸೇನಯೋರ್ ಉಭಯೋರ್ ಮಧ್ಯೆ, ಅದು ಈಗಾಗಲೇ ಕಲ್ಕೊಂಡಿದ್ರ. ಸೇನಯೋರ್ ಉಭಯೋರ್ ಮಧ್ಯೆ ಅಂತ ಹೇಳ್ಬೇಕು. ಸೇನಯೋರ್ ಉಭಯೋರ್ ಮಧ್ಯೆ ಅಂತ ಹೇಳಿ ಬರುತ್ತೆ. ಸ್ಥಾಪಯಿತ್ವಾ ರಥೋತ್ತಮಂ. ಇದ್ರ ಒಂದು ಅರ್ಥ ನೋಡೋಣ. ಸಂಜಯ್ ಉವಾಚ ಅಂದ್ರೆ ಸಂಜಯ್ ಹೇಳ್ತಾರೆ. ಏವಂ ಅಂದ್ರೆ ಹೀಗೆ, ಉಕ್ತ ಅಂದ್ರೆ ಹೇಳಲ್ಪಟ್ಟನು, ಋಷಿಕೇಶ ಅಂದ್ರೆ ಕೃಷ್ಣ, ಗುಡಾಕೇಶ ಅಂದ್ರೆ ಅರ್ಜುನ, ಭಾರತ ಅಂದ್ರೆ ಭರತ ವಂಶದವನಾದಂತಹ ಅರ್ಜುನ, ಸೇನಯೋಹೋ ಅಂದ್ರೆ ಸೇನೆಗಳು, ಉಭಯೋಹೋ ಅಂತಂದ್ರೆ 2 ಸೇನೆಗಳ ಮಧ್ಯೆ ಅಂದ್ರೆ ಮಧ್ಯದಲ್ಲಿ, 2 ಸೇನೆಗಳ ಮಧ್ಯದಲ್ಲಿ, ಸ್ಥಾಪಯಿತ್ವ ನಿಲ್ಲಿಸಿ, ರಥ ಉತ್ತಮಂ ಅಂದ್ರೆ ಉತ್ತಮವಾದಂತಹ ರಥವನ್ನು ಅಂತ ಹೇಳಿ. ಸೊ ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಭರತ ವಂಶಜನಾದಂತಹ ಅರ್ಜುನ ಈ ಮಾತುಗಳನ್ನ ಕೇಳಿ ಕೃಷ್ಣನು ಏನ್ ಹೇಳ್ತಾನೆ, ಅರ್ಜುನ 2 ಸೇನೆಗಳ ಮಧ್ಯೆ ನನ್ನ ರಥವನ್ನ ನಿಲ್ಲಿಸು ಅಂತ ಈಗಾಗಲೇ ಹಿಂದಿನ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾನೆ. ಸೊ ಈ ಮಾತನ್ನ ಕೇಳಿದಂತ ಕೃಷ್ಣ 2 ಸೇನೆಗಳ ನಡುವೆ ಹೋಗಿ ತನ್ನ ಉತ್ತಮವಾದಂತಹ ಅಂದ್ರೆ ಶ್ರೇಷ್ಠವಾದಂತಹ ರಥವನ್ನ ಹೋಗಿ ನಿಲ್ಲಿಸ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ವಂಜಾ ಮಾತಾಜಿ, ವಿ ಮಂಗಲ ಮಾತಾಜಿ, ಯಶೋದಾ ಮಯ್ಯ, ಸಾರಿ ಯಶೋದಾ ಮಾತಾಜಿ, ಮತ್ತೆ ಇನ್ನೊಬ್ರು ಮಾತಾಜಿ ಬಂದಿದ್ದಾರೆ. ಜಯಶ್ರೀ ಮಾತಾಜಿ, ನೀವು ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಸಂಖ್ಯೆ 24. ಹೇಳದ ಮಾತಾಜಿ? ಹೇಳಿ ಬೇಗ. ಶ್ಲೋಕ 24. ಸಂಜಯೋವಾಚ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಾಯೋರ್ ಮಧ್ಯೆ. ಅಲ್ವಾ ಮಾತಾಜಿ? ಕರೆಕ್ಟ್ ಇದೆ, ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮುಂದೆ ಇದೆ ಇನ್ನ. ಹೇಳ್ಕೊಡಿ. ಸೇನಯೋರ್ಭೂ ಮಧ್ಯೆ. ಸೇನಯೋರುಭಯೋರ್ ಮಧ್ಯೆ. ಈಗ ನಿಮ್ಗೆ ಹೇಳಿಕ್ ಬಂದಿಲ್ಲ ಅಂದ್ರೆ ಸೇನಯೋರ್ ಉಭಯೋರ್ ಮಧ್ಯೆ ಹೀಗೆ ಹೇಳ್ಬೇಕು. ಸೇನಯೋರ್ ಉಭಯೋರ್ ಮಧ್ಯೆ. ಉಭಯೋರ್ ಮಧ್ಯೆ. ಸೇನಯೋರ್ ಉಭ ಮಧ್ಯೆ. ಉಭಯೋ. ನೆಕ್ಸ್ಟ್ ಓದ್ಲ. ಅಷ್ಟೇ ಮಾತಾಜಿ. ಇನ್ನೊಂದ್ ಹೇಳ್ಬೇಕಾ? ಇಲ್ಲ, ಆಯ್ತು. ಕೆಳಗಡೆ ಇದೆಯಲ್ಲ, ಸ್ಥಾಪಯಿತ್ವ ರಥೋತ್ತಮಂ ಹೇಳ್ಬೇಕಲ್ಲ ನಾನು. ಸ್ಥಾಪಯಿತ್ವ ರಥೋತ್ತಮಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಸುಮಾ ಓದ್ತೀನಿ ಮಾತಾಜಿ. ಹೇಳಿ ಮಾತಾಜಿ.
ಸಂಜಯ ಉವಾಚ ಏವಮುಕ್ತೋ ಋಷಿಕೇಶೋ ಗೂಢಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಧನ್ಯವಾದಗಳು ಮಾತಾಜಿ. ಇದು ಗುಡಾಕೇಶೇನ ಭಾರತ, ಗುಡಾಕೇಶೇನ ಅದು ಸರಿ. ಗುಡಾಕೇಶೇನ ಭಾರತ ಸರಿನಾ ಮಾತಾಜಿ? ಸರಿ ಬಂದಿದೆ ಮಾತಾಜಿ. ಉಮಾದೇವಿ ಮಾತಾಜಿ, ಯಶೋಧ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವನಜ ಮಾತಾಜಿ ಓದ್ತೀನಿ. ಓದಿ. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನೆಯೋರ್ಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹೇಳಿ ಹೇಳಿ ಮಂಗಲ ಮಾತಾಜಿ ಮಾತಾಜಿ ಹೇಳಿ. ಬೇಗ. ಶ್ಲೋಕ 24. ಸಂಜಯ ಉವಾಚ ಏವಂ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರ್ಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಹರೇ ಕೃಷ್ಣ ಮಾತಾಜಿ. ಸರಿತಾ ಮಾತಾಜಿ? ಸರಿ ಬಂದಿತ್ತು ಮಾತಾಜಿ. ಉಮಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರ್ಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲಾ ಮಾತಾಜಿ? ಹೇಳಿ ಬೇಗ. ಯಾರು ಹೇಳಿ? ಪಾರ್ವತನ್ ಮಾತಾಜಿ. ಶ್ವೇತಾ ಮಾತಾಜಿ. ನೀವ್ ಹೇಳಿದ್ರಲ್ಲ ಆಗ್ಲೇ. ಇಲ್ಲ ಮಾತಾಜಿ, ನನ್ಗೆ ಆವಾಗ್ಲೇ ಕಾಲ್ ಬಂದಿತ್ತು. ಓಕೆ ಹೇಳಿ ಬೇಗ ಹೇಳಿ. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ಗೂಢಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಹೋಗೋಣ. ಪಾರ್ವತನ್ ಮಾತಾಜಿ ಹೇಳಿ. ಓದ್ತೀನಿ ಮಾತಾಜಿ. ಕೆಳಗಡೆ ಮಾಡಿ ಮಾತಾಜಿ ಸ್ವಲ್ಪ. ಮಾತಾಜಿ ನಾನು ಹೇಳ್ತೀನಿ. ಹೇಳಿ. ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರ್ಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ಗುಡಕೇಶನ ಭಾರತ ಸೇನಯೋರ್ಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಸೇನಯೋರ್ ಉಭಯ ಇಲ್ಲ, 3 ಲೈನ್ ಇಲ್ಲ ಅಷ್ಟೇ. ಸೇನಯೋರ್ ಉಭಯೋರ್ ಮಧ್ಯೆ. ಸೇನಯೋರ್ ಉಭಯೋರ್ ಮಧ್ಯೆ. ಸೇನಯೋರುಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಹರೇ ಸರಿ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸರಿ, ಈಗ ಫಸ್ಟ್ ಇಂದ ಹೋಗೋಣ. ಮತ್ತೆ ನೀವು ಯಾರಿಂದ ನೋಡಿ 108 ಇಂದ ಪ್ರಾರಂಭ ಮಾಡಿ. 108 ಅಲ್ಫಾ, ಅಂಕಿತಾ, ದೀಪಾ, ಡಾಕ್ಟರ್ ಸುನೀತಾ ಇವ್ರು ಹೇಳ್ಬೇಕು. ಸರಿ, 25ನೇ ಶ್ಲೋಕ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ. ಇದನ್ನು ಕೂಡ ಸಂಜಯ್ ಹೇಳ್ತಾ ಇದ್ದಾರೆ. ಏನಂದ್ರೆ ಇದರ ಅರ್ಥಗಳನ್ನ ನೋಡೋಣ. ಭೀಷ್ಮ ಪಿತಾಮಹ ಭೀಷ್ಮರು, ದ್ರೋಣ ಅಂದ್ರೆ ಆಚಾರ್ಯ ದ್ರೋಣ, ಪ್ರಮುಖತಃ ಅಂತಂದ್ರೆ ಎಲ್ಲ ಮುಂದೆ ಪ್ರಮುಖರಾಗಿರುವಂತವ್ರು, ಸರ್ವೇಶಾಂ ಅಂದ್ರೆ ಎಲ್ಲರೂ, ಚ ಕೂಡ, ಮಹೀಕ್ಷಿತಾಂ ಅಂದ್ರೆ ಜಗತ್ಪತಿಗಳು, ಉವಾಚ ಹೇಳಿದರು, ಪಾರ್ಥ ಅಂದ್ರೆ ಪ್ರಥೆಯ ಮಗನಾದಂತ ಅರ್ಜುನ, ಪಶ್ಯ ನೋಡು, ಏತಾನ್ ಅಂದ್ರೆ ಇವರೆಲ್ಲರನ್ನು, ಸಮವೇತಾನ್ ಅಂದ್ರೆ ನೆರೆದ, ಕುರೂನ್ ಅಂತಂದ್ರೆ ಕುರುಕುಲದ ಸದಸ್ಯರಾದ, ಇತಿ ಅಂದ್ರೆ ಹೀಗೆ. ಸೊ ಇಲ್ಲಿ ಶ್ಲೋಕದಲ್ಲಿ ಸಂಜಯ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಭೀಷ್ಮ, ದ್ರೋಣ ಮತ್ತೆ ಜಗತ್ತಿನಲ್ಲಿರುವಂತಹ ಇತರ ರಾಜರು. ಭೀಷ್ಮ ದ್ರೋಣ ಪ್ರಮುಖತಃ ಅಂತಂದ್ರೆ ಜಗತ್ತಿನಲ್ಲಿ ಇತರ ರಾಜರುಗಳ ಸಮ್ಮುಖದಲ್ಲಿ, ಸರ್ವೇಶಾಂಚ ಮಹೀಕ್ಷಿತಾಂ ಇವರೆಲ್ಲರ ಸಮ್ಮುಖದಲ್ಲಿ ಭಗವಂತನು, ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ
ಭಗವಂತನು ಪಾರ್ಥ ಇಲ್ಲಿ ನೆರೆದಿರುವ ಎಲ್ಲ ಕುರು ವಂಶದವರನ್ನು ನೋಡು ಎಂದನು. ಯಾರು ಹೇಳ್ತಾರೆ? ಭಗವಂತ ಹೇಳ್ತಾನಂತೆ. ಕೃಷ್ಣ. ಯಾಕಂದ್ರೆ ಆಕ್ಚುಲಿ ಸಂಜಯ್ ಧೃತರಾಷ್ಟ್ರರಿಗೆ ಹೇಳ್ತಾ ಇದ್ದಾರೆ. ಏನಂತ? ಭಗವಂತ ಇವರೆಲ್ಲ ನೋಡಿ ಹೀಗೆ ಹೇಳ್ತಾ ಇದ್ದಾನೆ ಕೃಷ್ಣ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಪಾರ್ಥ ಇಲ್ಲಿ ನೆರೆದಿರುವ ಎಲ್ಲ ಕುರುವಂಶದವರನ್ನ ನೋಡು ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಸಮವೇತಾನ್ ಕುರು ನಿತಿ ಅಂತ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಮಾತಾಜಿ ಅಲ್ಪ ಮಾತಾಜಿ, 108 ಮಾತಾಜಿ, ಅಂಕಿತ್ ಪ್ರಭುಜಿ, ದೀಪಾ ಮಾತಾಜಿ, ಸುನೀತಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಬೇಗ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪತ್ಯೇಷ್ಟಾನ್ ಪಶ್ಯೇತಾನ್ ಮಾತಾಜಿ. ಮಾತಾಜಿ ಅದು ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಅಂಬಿಕಾ ಮಾತಾಜಿ. ಅಂಬಿಕಾ ಮಾತಾಜಿ ನಿಮ್ದೆ. ಅದು ಪಶ್ಯೈತಾನ್ ಆಗ್ಬೇಕು. ಪಶ್ಯೈತಾನ್ ಅಂತ ಹೇಳಿ. ಪಶ್ಯೈತಾನ್ ಸಮವೇತಾನ್ ಕರುನಿತಿ ಕುರುನಿತಿ ಸಂಶಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರಿ ಬಂತು. ಅದೇ ಎರಡೇ ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ಪಶ್ಯೈತಾನ್ ಅಂತ ಹೇಳಿ ಅದೊಂದು ಚೇಂಜ್ ಮಾಡ್ಕೊಳ್ಳಿ. ಕುರುನೀತಿ ಬರುತ್ತೆ ನಿಮ್ಗೆ. ಸ್ವಲ್ಪ ನೀವು ಒಂದು ಗೊಂದಲ ಆಯ್ತು ನಿಮ್ಗೆ. ಕುರುನೀತಿ ಅಂತ. ಸರಿ, ನೆಕ್ಸ್ಟ್ ಹೇಳಿ ಅಲ್ಫಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥಾಪಸ್ಥೇತಾನ್ ಸಮವೇತಾನ್ ಕುರುನೀತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ತುಂಬಾನೇ ಇಂಪ್ರೂವ್ ಆಗಿದೆ ನಮ್ಮಲ್ಲಿ. ತುಂಬಾನೇ ಇಂಪ್ರೂವ್ ಆಗಿದೆ. ಪಶ್ಯೈತಾನ್ ನೀವು ಚೆನ್ನಾಗಿ ಹೇಳ್ತೀರಿ ಮಾತಾಜಿ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ. ಹರೇ ಕೃಷ್ಣ ಮಾತಾಜಿ. ದೀಪಾ ಮಾತಾಜಿ. ಹರೇ ಕೃಷ್ಣ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭೀಷ್ಮ ದ್ರೋಣ ಪ್ರಮುಖತಃ ಮಾತಾಜಿ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಪ್ರಮುಖತಃ ಭೀಷ್ಮ ದ್ರೋಣೇನ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಚಾತ್ತಾನ್ ಸಮವೇತಾನ್ ಕುರು ಪಶ್ಯತಾನ್ ಸಮವೇತಾನ್ ಕುರುನಿತಿ. ಹರೇ ಕೃಷ್ಣ. ಸರಿ, ನಿಮ್ದು ಎಲ್ಲಿ ಅಂದ್ರೆ ಪಶ್ಯೈತಾನ್ ಇದೊಂದು ನೀವು ಮತ್ತೆ ಪ್ರಮುಖತಃ ತ ಮುಂದೆ ವಿಸರ್ಗ ಇದೆಯಲ್ಲ, ತಹ ಯಾವಾಗ್ಲೂ ಹೇಳ್ಬೇಕು ವಿಸರ್ಗ. ಅದೆರಡು ನೀವು ಇದ್ ಮಾಡ್ಕೊಳ್ಳಿ. ಮತ್ತೆ ಉಳಿದಿದ್ದೆಲ್ಲ ಸರಿ ಬಂತು. ಧನ್ಯವಾದ. ಮತ್ತೆ ಟೈಮ್ ಆಯ್ತು ಮಾತಾಜಿ. 5 ಜನ ಆದ್ರೆ ಮಾತಾಜಿ. ಇಲ್ಲ, ಇನ್ನೊಂದು 2 ಶ್ಲೋಕ ಮಾಡೋಣ ಮಾತಾಜಿ. ನಾನು 27 ಹಾಕಿದ್ದೀನಿ ಇದರಲ್ಲಿ. ಸರಿ, 26ನೇ ಶ್ಲೋಕನ ನೋಡೋಣ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಸುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ. 26 ಸ್ವಲ್ಪ ದೊಡ್ಡದಿದೆ, ಇನ್ನೊಮ್ಮೆ ಹೇಳ್ತೀನಿ ನೋಡಿ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಬರುತ್ತೆ. ಹೀಗೆ ಇಲ್ಲಿ ಸ್ವಲ್ಪ ಸ್ಪ್ಲಿಟ್ ಮಾಡಿ. ಆಚಾರ್ಯಾನ್ ಮಾತುಲಾನ್ ಅಂತ ಕರೀತಾರೆ ಇದಕ್ಕೆ. ನೀವು ಹಾಗೂ ಹೇಳ್ಬೋದು ಅಥವಾ ಕೂಡಿಸಿನೂ ಹೇಳ್ಬೋದು. ಆಚಾರ್ಯಾನ್ ಮಾತುಲಾನ್ ಹಾಗೇನು ಕರಿಬಹುದು. ಬಿಟ್ರೆ ನೀವು ಏನ್ ಬರ್ದು ಆಚಾರ್ಯಾನ್ ಮಾತುಲಾನ್ ಅನ್ನು ಅನ್ಬೋದು, ಮಾನು ಅನ್ಬೋದು ಅಲ್ಲಿ.
ಅಥವಾ ಮಾನು ಅನ್ಬೋದು. ಆಚಾರ್ಯಾನ್ ಮಾತುಲಾನ್ ಅನ್ಬೋದು ಅಥವಾ ಆಚಾರ್ಯಾನ್ ಮಾತುಲಾನ್ ಕೂಡ ಅನ್ಬೋದು. ಓಕೆ, ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ ತಥಾ. ವ್ಯಂಜನ ಇದೆ, ಗಮನ ಇರ್ಲಿ. ಭ್ರಾತೃನ್, ಭ್ರಾತೃನ ಅನ್ನಂಗಿಲ್ಲ, ಭ್ರಾತೃನ್. ಪುತ್ರಾನ್ ಪೌತ್ರಾನ್ ಅನ್ನೋದು, ಇಲ್ಲಾಂದ್ರೆ ಪುತ್ರಾನ ಪೌತ್ರಾನ ಬರಲ್ಲ. ಪುತ್ರಾನ್ ಪೌತ್ರಾನ್ ಸಖೀಂಸ್ ತಥಾ. ಶ್ವಸುರಾನ್, ಇಲ್ಲಿ ಕೂಡ ವ್ಯಂಜನ ಇದೆ ನಕ್ಕೆ, ಗಮನಿಸಿ. ಇದು ಶ್ವಸುರಾನ್ ಅಂತ ಹೇಳಿ ಬರುತ್ತೆ. ಶ್ವಸುರಾನ್ ಸುಹೃದಶ್ಚೈವ, ಸುಹೃದಶ್ಚೈವ ಸೇನಯೋರ್ ಉಭಯೋರಪಿ. ನೀವು ಸ್ಪ್ಲಿಟ್ ಮಾಡ್ಬೋದು. ಸೇನಯೋರ್ ಉಭಯೋರಪಿ, ಹೀಗೆ ನೀವು ಸ್ಪ್ಲಿಟ್ ಮಾಡ್ಬೋದು. ಇದರ ಒಂದು ಅರ್ಥವನ್ನ ನೋಡೋಣ. ತತ್ರ ಅಂತಂದ್ರೆ ಅಲ್ಲಿ, ಅಪಶ್ಯತ್ ಅಂದ್ರೆ ನೋಡಿದನು, ಸ್ಥಿತಾನ್ ನಿಂತಿರುವ, ಪಾರ್ಥ ಅರ್ಜುನನು, ಪಿತೃನ್ ತಂದೆಯವರನ್ನು, ಅಥ ಕೂಡ, ಪಿತಾಮಹಾನ್ ಅಂದ್ರೆ ತಾತಂದಿರನ್ನು, ಆಚಾರ್ಯನ್ ಅಂದ್ರೆ ಗುರುಗಳನ್ನು, ಮಾತುಲಾನ್ ಅಂದ್ರೆ ಸೋದರ ಮಾವಂದಿರನ್ನು, ಭ್ರಾತೃನ್ ಅಂದ್ರೆ ಸಹೋದರರನ್ನು, ಪುತ್ರಾನ್ ಅಂದ್ರೆ ಮಕ್ಕಳನ್ನು, ಪೌತ್ರಾನ್ ಅಂದ್ರೆ ಮೊಮ್ಮಕ್ಕಳನ್ನು, ಸಖೀನ್ ಅಂತಂದ್ರೆ ಸ್ನೇಹಿತರನ್ನು, ತಥಾ ಕೂಡ, ಶ್ವಸುರಾನ್ ಅಂದ್ರೆ ಮಾವಂದಿರನ್ನು, ಸುಹೃದ ಅಂದ್ರೆ ಹಿತೈಷಿಗಳನ್ನು, ಚ ಅಂದ್ರೆ ಸಹ, ಏವ ಅಂದ್ರೆ ಖಂಡಿತವಾಗಿಯೂ, ಸೇನೆಯೋ ಸೈನ್ಯಗಳಲ್ಲಿ, ಉಭಯೋ ಅಂದ್ರೆ ಎರಡು ಪಕ್ಷಗಳ, ಅಪಿ ಅಂತಂದ್ರೆ ಸೇರಿದವು ಅಂತ. ಇದರ ಅರ್ಥ ಏನು ಅಂತಂದ್ರೆ, ಈಗಾಗಲೇ ಹಿಂದೆ ಹೇಳಿರೋ ಹಾಗೆ ಭಗವಂತ ಹೇಳ್ತಾನೆ, ನೋಡಲ್ಲಿ ಭೀಷ್ಮ, ದ್ರೋಣ, ಜಗತ್ತಿನ ಇತರ ರಾಜರ ಸಮ್ಮುಖದಲ್ಲಿ ಎಲ್ಲರೂ ನೆರೆದಿರುವಂತ ಕುರುವಂಶದವರನ್ನ ನೋಡು ಅಂತ ಹೇಳ್ತಾನೆ. ಇಲ್ಲಿ ಮತ್ತೆ ಇನ್ನೂ ವಿವರಿಸ್ತಾ ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ, ಅರ್ಜುನನು ಎರಡೂ ಸೇನೆಗಳಲ್ಲಿಯೂ ಇದ್ದ ಯಾರ್ಯಾರನ್ನ ನೋಡ್ದ ಅನ್ನೋದನ್ನ ಹೇಳ್ತಾರೆ. ಯಾಕಂದ್ರೆ ನೋಡು ಅಂತ ಹೇಳಿದಾಗ ಅರ್ಜುನ ನೋಡ್ತಾನೆ. ಅರ್ಜುನ ಯಾರ್ಯಾರನ್ನ ನೋಡ್ತಾನೆ? ಅರ್ಜುನ ತನ್ನ ತಂದೆಯರನ್ನು, ತಾತಂದಿರನ್ನು, ಗುರುಗಳನ್ನು, ಸೋದರ ಮಾವಂದಿರನ್ನು, ಸೋದರರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸ್ನೇಹಿತರನ್ನು, ಮಾವಂದಿರನ್ನು, ಮತ್ತೆ ತನ್ನ ಸುಹೃದಶ್ಚೈವ ಅಂದ್ರೆ ಸುಹೃದಿಗಳನ್ನು ಅಂದ್ರೆ ಹಿತೈಷಿಗಳನ್ನ ನೋಡ್ತಾನೆ ಅರ್ಜುನ ಅಂತ ಹೇಳ್ತಾ ಇದ್ದಾರೆ. ಸರಿ, ಯಾರು ಎಲ್ಲಿವರೆಗೂ ಆಗಿತ್ತು ಮಾತಾಜಿ ಇದು? ದೀಪಾ ಮಾತಾಜಿ ಹೇಳಿದ್ರಲ್ಲ. 108 ಅಂಕಿತಾ, ದೀಪಾ ಮಾತಾಜಿ ನಂದಾಗಿದೆ ಮಾತಾಜಿ. ಗಾಯತ್ರಿ ಮಾತಾಜಿ, ಗೀತಾ ಮಾತಾಜಿ, ಸೌಮ್ಯ ಮಾತಾಜಿ, ಲಕ್ಷ್ಮೀ ಮಾತಾಜಿ ಹೇಳಿ. ಹೇಳ್ತೀನಿ. ಶ್ಲೋಕ ಲಲಿತಾ 26. ತತ್ರ ಪಶ್ಚಾಸ್ಥಿತಾನ್ ಪಾರ್ಥ. ಒಂದ್ ನಿಮಿಷ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ತತ್ರ ಪಶ್ಯತ್, ಪಶ್ಯತ್ ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತಾನತ ಪಾರ್ಥಃ ಒಂದ್ ನಿಮಿಷ ಮಾತಾಜಿ, ಒಂದ್ ನಿಮಿಷ. ಯಾಕೆ ಗಡಿಬಿಡಿ ಮಾಡ್ತೀರಾ? ಯಾಕೆ ಕೆಲ್ಸ ಇದೆಯಾ? ಇಲ್ಲ ಮಾತಾಜಿ, ಹೋಗಿ. ಎದ್ದಾಗಿದ್ದೆ. ಯಾಕಂದ್ರೆ ನಿಮ್ಮನ್ನು ಕೂಡ ನೋಡ್ತಿರ್ತಾರೆ ಅವರು. ನೀವು ಹೇಳೋದನ್ನು ಕೂಡ, ನೀವು ಕೂಡ ಅವರಿಗೆ ಒಂದು ಪ್ರೇರಣೆ ಇತರರಿಗೆ. ಹಾಗೆ ನೀವು ನಿಮ್ಮನ್ನೂ ಕೂಡ ಕೇಳ್ತಾ ಇರ್ತಾರೆ. ಹಾಗಾಗಿ ನೀವು ಕೂಡ ಸ್ಪಷ್ಟವಾಗಿ ಸರಿಯಾಗಿ ಹೇಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಹೇಳಿ. ಹರೇ ಕೃಷ್ಣ ಮಾತಾಜಿ. ತತ್ರ ಪಶ್ಚಾತ್ ಸ್ಥಿತಾನ್ ಪಾರ್ಥಃ ಪಿತನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಯಶ್ಚೈವ ಸೇನಯೋರ್ ಭಯೋರಪಿ. ಹರೇ ಕೃಷ್ಣ ಮಾತಾಜಿ. ಸರಿ ಹೋಯ್ತು ಹರೇ ಕೃಷ್ಣ. ಲಾಸ್ಟ್ ಲೈನು ಶ್ವಶುರಾನ್ ಸುಹೃದಶ್ಚೈವ ಸೇನಯೋರ್ ಉಭಯೋರಪಿ. ಸೇನೆಯೋರ್ ಉಭಯೋರಪಿ ಸೇರ್ಸ್ಕೊಂಡು ಹೇಳಿದ್ರೆ ಸೇನೆಯೋರ್ ಭಯೋರಪಿ ಅಲ್ವಾ ಮಾತಾಜಿ? ಸೇನಯೋರ್ ಉಭಯೋರಪಿ, ಅಥವಾ ನಿಮ್ಗೆ ಸೇರಿಸ್ಕೊಂಡು ಹೇಳಲಿಕ್ಕೆ ಆಗ್ಲಿಲ್ಲ ಸೇನಯೋರ್ ಉಭಯೋರಪಿ. ಊ ತಗೋಬೇಕು ಅಲ್ಲಿ. ರ ಹಿಂದೆ ಬರುತ್ತೆ, ಮುಂದೆ ಎರಡನೇ ವರ್ಡ್ ಉಭಯೋರಪಿ ಆಗುತ್ತೆ. ಸರಿ ಮಾತಾಜಿ. ಹರೇ ಕೃಷ್ಣ. ಗೀತಾ ಮಾತಾಜಿ. ಮಾತಾಜಿ ನಿಮ್ದು ಈಗಿಲ್ಲ ಮಾತಾಜಿ. ಒಂದ್ ನಿಮಿಷ. ಶ್ಲೋಕ 26. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ಸ್ತಥಾ
ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ. ಹರೇ ಕೃಷ್ಣ ಮಾತಾಜಿ. ಸೌಮ್ಯ ಹರೇ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಸೌಮ್ಯ ಮಾತಾಜಿ ಯಾಕೆ ಹೋದ್ರು? ಹೇಳಿ ಹೇಳಿ ಹೆಸರು. ಹೇಳಿ ಹೇಳಿ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ, ಲಕ್ಷ್ಮೀ PM. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಓದ್ಲಾ ಮಾತಾಜಿ? ಓದಿ ಓದಿ. ತತ್ರ ಪಶ್ಯ ಸ್ಥಿತಾನ್ ಪಾರ್ಥಃ ಪಿತನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂ ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತತ್ರ ಪಶ್ಚಾತ್ ಸ್ಥಿತಾನ್ ಪಾರ್ಥಃ ಪಿತನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ. ಹರೇ ಕೃಷ್ಣ. ಸರಿ ಸರಿ. ಹರೇ ಕೃಷ್ಣ. ನೆಕ್ಸ್ಟ್ ಹೋಗೋಣ ಈಗ ಲಾಸ್ಟ್ ಶ್ಲೋಕಕ್ಕೆ. ಮಾತಾಜಿ Next ನಾವು ಇದನ್ನ- ಓದ್ಲೇ ಇಲ್ಲ. ಓದಿರಂತ ಮಾತಾಜಿ. ಅದರಂತೆ ಇದು ಲಾಸ್ಟ್ ಇದೆ, ಎಲ್ಲರೂ ಓದಿ ನೀವು. ಮಾತಾಜಿ ಶ್ಲೋಕ. ನಾವು ಒಂದು ಶ್ಲೋಕ ಓದೇ ಇಲ್ಲ ಮಾತಾಜಿ. ಓದಿ ಬೇಗ ಓದಿ. ನೀವು ಯಾರು ಹೇಳ್ತಾ ಇರೋದು? ಯಾರು ನೀವು? ಭೂಮಿಕಾ ಮಾತಾಜಿ. ಮಾತಾಜಿ ಅಂತ. ಹೌದಾ, ನೀವು ಈಗ ಜಾಯ್ನ್ ಆದ್ರಾ? 2 ಶ್ಲೋಕ ಆಯ್ತು ಮಾತಾಜಿ. ಆಗ್ಲೇ ಕೇಳಿದೆ, ಆಗ ಹಂಗೆ ಸುಮ್ನೆ ಮ್ಯಾಗ ಹೋಗ್ಬಿಟ್ರಿ ನೀವು. ಹೌದಾ, ಇದು ಹೇಳುವ್ರಿ ಅಂತೆ. ಓಕೆ, ಹೇಳಿ ಇದನ್ನ ಹೇಳಿ. 26ನೇದು ಹೇಳಿ. ತತ್ರ ಪಶ್ಚಾತ್ ಸ್ಥಿತಾನ್ ಪಾರ್ಥಃ ಪಿತಾನತ ಪಿತಾಮಹಾನ್ ಆಚಾರ್ಯಾನ್ ಮುತುಲಾನ್ ಒಂದ್ ನಿಮಿಷ. ಆಚಾರ್ಯಾನ್ ಮಾತುಲಾನ್ ಹೀಗೆ ಹೇಳಿ. ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಒಂದ್ ನಿಮಿಷ. ಸುಹೃದಶ್ಚೈವ ಒಂದ್ ನಿಮಿಷ. ಸುಹೃದಶ್ಚೈವ ಸು ಹೇಳಿ. ಸುಹೃದಶ್ಚೈವ ಸೇನಯೋರುಭಯೋರಪಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ ಈಗ. ನೆಕ್ಸ್ಟ್ ಉಳಿದವರು ಹೇಳಿ. ಎಲ್ಲಿಂದ ಅಂದ್ರೆ ಎಲ್ಲತ್ತ ಮತ್ತೆ ಎಂ ಜಯಶ್ರೀ ಮಾತಾಜಿಯಿಂದ ಉಳಿದವರೆಲ್ಲ ಹೇಳಿ. ಆಮೇಲೆ ಮತ್ತೆ ಮೇಲಿಂದ ಬರೋಣ. ಎಲ್ರು ಹೇಳಿ ಈ ಶ್ಲೋಕನ. ಬಟ್ ಹೇಳ್ಬೇಕಾಗಿರೋದು ಎಂ ಜಯಶ್ರೀ ಮಾತಾಜಿಯಿಂದ ಹೇಳ್ಬೇಕು. ನೆನಪಿಟ್ಟುಕೊಳ್ಳಿ ಸುಮಂಗಲ ಮಾತಾಜಿ. ಶ್ಲೋಕ 27. ತಾನ್ ಸಮೀಕ್ಷಾ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಾಯ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ತಾನ್ ಸಮೀಕ್ಷಾ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಾಯ ಪರಯಾವಿಷ್ಟೋ ವಿಷದನ್ನಿದಮಬ್ರವೀತ್. ಹರೇ ಕೃಷ್ಣ. ಸೊ ಇದ್ರೊಂದು ಅರ್ಥನ ನೋಡ್ಕೊಂಡ್ ಬರೋಣ. ತಾನ್ ಅವರೆಲ್ಲರನ್ನು, ಸಮೀಕ್ಷಾ ನೋಡಿದ ಮೇಲೆ, ಸಹ ಆ, ಕೌಂತೇಯ ಅಂದ್ರೆ ಕುಂತಿಯ ಮಗನು, ಸರ್ವಾನ್ ಎಲ್ಲ ಬಗೆಯ, ಬಂಧೂನ್ ಅಂದ್ರೆ ಬಂಧುಗಳನ್ನು, ಅವಸ್ಥಿತಾನ್ ಅಂದ್ರೆ ನಿಂತಿದ್ದ, ಕೃಪೆಯಿಂದ, ಪರಯ ಅಂದ್ರೆ ಉತ್ತಮ ಶ್ರೇಣಿಯ,
ಆವಿಷ್ಟಃ ಅಂದ್ರೆ ಪರವಶನಾಗಿ, ವಿಷಾದಿಸುತ್ತಾ, ಇದಂ ಹೀಗೆ, ಅಬ್ರವೀತ್ ಅಂದ್ರೆ ಹೇಳಿದನು. ಇಲ್ಲಿ ಮತ್ತೇನ್ ಹೇಳ್ತಾ ಇದ್ದಾನೆ, ಈಗ ಈಗಾಗ್ಲೇ ಹಿಂದಿನ ಶ್ಲೋಕದಲ್ಲಿ ಎಲ್ಲ ನೆಂಟ್ರಿಸ್ಟರನ್ನ ನೋಡ್ತಾನೆ ಅರ್ಜುನ. ಅವಾಗ ಕುಂತಿಯ ಮಗನಾದ ಅರ್ಜುನ ಎಲ್ಲ ತನ್ನ ನೆಂಟ್ರಿಸ್ಟರನ್ನ ನೋಡಿ ಅವರನ್ನ ಕಂಡಾಗ ತುಂಬಾ ಭಾವಪರವಶನಾಗಿ ಹೀಗೆ ಹೇಳಿದ ಅಂತ ಹೇಳಿ, ಆವಿಷ್ಟೋ ವಿಷದನ್ನೀದಮಬ್ರವೀತ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಎಲ್ಲರನ್ನ ಕಂಡು ಅವನ್ಗೇನಾಯ್ತು, ತುಂಬಾನೇ ಭಾವುಕನಾಗಿ ಬಿಟ್ಟ, ಭಾವಪರವಶನಾದ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎಂ ಜಯಶ್ರೀ ಮಾತಾಜಿ, ನಂದಿನಿ ಮಾತಾಜಿ, ನರ್ಮದಾ ಮಾತಾಜಿ, ನಿರ್ಮಲಾ ಮಾತಾಜಿ, ಪಾರ್ವತಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ. ಜಯಶ್ರೀ ಮಾತಾಜಿ, ನಂದಿನಿ ಮಾತಾಜಿ ಹೇಳಿ. ಹರೇ ಕೃಷ್ಣ. ನರ್ಮದಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಾನ್ ಸಮೀಕ್ಷ್ಯ ಕೌಂತೆಯ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಂ ಅಬ್ರವೀತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನರ್ಮದಾ ಮಾತಾಜಿ, ನಿರ್ಮಲಾ ಮಾತಾಜಿ. ತಾನ್ ಸಮೀಕ್ಷ್ಯ ಸ ಕೌಂತೆಯ ಸರ್ವಾನ್ ಬಂಧೋ ನಮಸ್ತಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಹರೇ ಕೃಷ್ಣ. ಇದು ಕೃಪಾಯ ಅಂತ ಇದೆಯಲ್ಲ, ಅದು ಕೃಪಾಯ ಅಂತ ಹೇಳ್ಬೇಡಿ, ಕೃಪಯ ಅಂತ ಹೇಳಿ. ಅಲ್ಲಿ ಇದಿದೆ ಕೃಪಯಾ ಪರಯಾವಿಷ್ಟು ಅಂತ ಹೇಳಿ. ಕೃಪಾಯ ಅಲ್ಲ, ಅದು ಕೃಪಯ ಆಗ್ಬೇಕು ನೋಡಿ. ಕೃಪಯಾ ಪರಯಾವಿಷ್ಟೋ. ಕೃಪಯ ಪಾ ಹೇಳ್ಬೇಡಿ, ಅಲ್ಲಿ ತಪ್ಪಿದೆ, ಕೃಪಯ ಆಗ್ಬೇಕು. ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಹರೇ ಕೃಷ್ಣ. ಹರೇ ಕೃಷ್ಣ. ಬೇಗ ಹೇಳಿ ಮಾತಾಜಿ. ಸ ಕೌಂತೆಯ ಸರ್ವಾನ್ ಬಂಧೂನಾವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ವಿಷೀದನ್ನಿದಮಬ್ರವೀತ್. ಇಲ್ಲಿ ನಿಮ್ಗೆ ಅದು ಹೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೆ ವಿಷೀದನ್ ಇದಂ ಅಬ್ರವೀತ್ ಅಂತ ಹೇಳ್ಬೋದು. ವಿಷೀದನ್ನಿದಂ ಅಬ್ರವೀತ್. ವಿಷೀದನ್ನಿದಂ ಅಂತ ಅಲ್ಲಿವರೆಗೂ ಹೇಳಿ, ಆಮೇಲೆ ಅಬ್ರವೀತ್ ಬೇರೆ ಹೇಳಿ. ವಿಷೀದನಿದಂ ಬ್ರಹ್ಮೇತ್. ಅಬ್ರವೀತ್. ವಿಷೀದನ್ನಿದಂ ನೀಕೆ ಒತ್ತಿದೆ. ನಿಷೀದನ್ನಿದಂ ಅಬ್ರವೀತ್. ನಿಷೀದನ್ನಿದಂ ಅಬ್ರವೀತ್. ನಿಷೀದನ್ನಿದಂ ಅಬ್ರವೀತ್. ಅಬ್ರವೀತ್. ಹರೇ ಕೃಷ್ಣ ಮಾತಾಜಿ. ತಾನ್ ಸಮೀಕೃತ ಕೌಂತೆಯ ಸರ್ವಾನ್ ಬಂಧೂರವಸ್ಥಿತಾನ್ ಕೃಪಯಾ ಪರ್ಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿ ಬೇಗ. ನಿರ್ಮಲಾ ಮಾತಾಜಿ, ನರ್ಮದಾ ಮಾತಾಜಿ ಹೇಳಿದಿರಾ? ನಂದಿನಿ, ಪಾರ್ವತಮ್ಮ ಇವರೆಲ್ಲ ಹೇಳ್ತಾ ಹೋಗಿ. ಪಾರ್ವತಮ್ಮ ಮಾತಾಜಿ ಹೇಳಿ. ನಿರ್ಮಲದಾಯ್ತು ಮಾತಾಜಿ. ಪಾರ್ವತಮ್ಮ ಮಾತಾಜಿ ಹೇಳಿ. ಭೂಮಿಕಾ ಮಾತಾಜಿ ಹೇಳಿ. ಹೇಳ್ತೀನಿ ಮಾತಾಜಿ. ತಾನ್ ಸಮೀಕ್ಷ ಸ ಕೌಂತೆಯ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಭೂಮಿಕಾ ಮಾತಾಜಿ ಹೇಳಿ. ಎಂಜಿ ಭೂಮಿಕಾ ಹೇಳಿ. ಹಾ ಮಾತಾಜಿ. ತಾನ್ ಸಮೀಕ್ಷ ಸ ಕೌಂತೆಯ ಸರ್ವಾನ್ ಹಾ ಮಾತಾಜಿ. ಕೌಂತೆಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಅದು ಒಂದ್ ನಿಮಿಷ, ಅವಾಗ ಹೇಳಿದೆ ನಿಮ್ಗೆ ಮಿಸ್ಟೇಕ್ ಇದೆ, ಕೃಪಯಾ ಆಗ್ಬೇಕು. ಕೃಪಯಾ. ಹಾ ಮಾತಾಜಿ. ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ವಿಷೀದನ್ನಿದಮಬ್ರವೀತ್.
ನಾ ಏನ್ ಹೇಳ್ತಾ ಇದ್ದೇನೆ ಅಷ್ಟೇ ಹೇಳಿ. ವಿಷಿದನ್ನಿದಂ ವಿಷಿದನ್ನಿದಂ ಅಬ್ರವೀತ್. ಅಬ್ರವೀತ್. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ರತ್ನಮ್ಮ ಮಾತಾಜಿ, ರೆಡ್ಮಿ ಮಾತಾಜಿ, ಶಾರದಾ ಮಾತಾಜಿ ಬೇಗ ಹೇಳಿ. ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ. ತಾನ್ ಸಮೀಕ್ಷಾ कृपया परयाविष्टो विषिदन्निदमब्रवीत्. हरे कृष्ण माताजी. हरे हरे कृष्ण. कृष्ण हरे माताजी. कृष्ण. तान् समीक्ष्य स कौन्तेयः सर्वान् बन्धूनवस्थितान् कृपया परयाविष्टो विषिदन्निदमब्रवीत्. हरे कृष्ण. हरे कृष्ण. तान् समीक्षा स कौन्तेयः सर्वान् बन्धूनवस्थितान् कृपया परयाविष्टो विषिदन्निदमब्रवीत्. हरे कृष्ण. ಹರೇ ಕೃಷ್ಣ. ಹರೇ ಶ್ರುತಿ ಕೃಷ್ಣ. ಮಾತಾಜಿ, ಶ್ವೇತಾ ಮಾತಾಜಿ, ಸುಮಾ ಮಾತಾಜಿ. ಹೇಳಿಸ್ಲೇ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, ಎಲ್ರಿಗೂ ಹೇಳಿಸಿ. ಹೇಳಿ ರೆಡ್ಮಿ ಯಾರು ಹೇಳಿದ್ರ? ತಾನ್ ಸಮೀಕ್ಷ್ಯ ಕೌಂತೆಯಃ ಸರ್ವಾನ್ ಬಂಧೂನवस्थितान् कृपाय परयाविष्टो विषीदन्निदमब्रवीत्. ಹರೇ ಕೃಷ್ಣ. ಅದು ಕೃಪಯ ಆಗ್ಬೇಕು. ಕೃಪಯ ಪರಯಾವಿಷ್ಟೋ. ಹರೇ ಕೃಷ್ಣ ಮಾತಾಜಿ. ಹರಿ ಮಾತಾಜಿ. ಹರೇ ಕೃಷ್ಣ. ತಾನ್ ಸಮೀಕ್ಷೆ ಸ ಕೌಂತೆಯಃ ಸರ್ವಾನ್ ಬಂಧೂನवस्थितान् कृपया परयाविष्टो विषीदन्निदमब्रवीत्. हरे कृष्ण माताजी. ಹರೇ ಕೃಷ್ಣ. ಸುಮಾ ಮಾತಾಜಿ, ಉಮಾದೇವಿ ಮಾತಾಜಿ, ವನಿಜಾ ಮಾತಾಜಿ, ಎಲ್ಲರೂ ಹೇಳಿ. ತಾನ್ ಸಮೀಕ್ಷ್ಯ ಸ ಕೌಂತೆಯಃ ಸರ್ವಾನ್ ಬಂಧೂನवस्थितान् कृपया परयाविष्टೋ विषिदन्निदमब्रवीत्. ಸರಿನಾ ಮಾತಾಜಿ? ಸರಿ. ಮಾತಾಜಿ. ಶ್ಲೋಕ 27. ತಾನ್ ಸಮೀಕ್ಷೆ ಸ ಕೌಂತೆಯಃ ಸರ್ವಾನ್ ಬಂಧೂನवस्थितान् कृपया परयाविष्टो विषदन्निदमब्रवीत्. ವಿಷದನ್ನಿದಲ್ಲ, ವಿಷೀದನ್ನಿದಂ. ವಿಷೀದನ್ನಿದಂ ದನ್ನಿದಮಬ್ರವೀತ್. ಸರ್ವಾಯ್ತಾ ಮಾತಾಜಿ? ಸರಿ, ಸರಿ ಹೋಯ್ತು. ವನಜಾ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ತಾನ್ ಸಮೀಕ್ಷೆ ಸ ಕೌಂತೆಯ ಸರ್ವಾನ್ ಕೌಂತೆಯಃ. ತಾನ್ ಸಮೀಕ್ಷೆ ಸ ಕೌಂತೆಯಃ ಸರ್ವಾನ್ ಬಂಧೂನवस्थितान् कृपया परयाविष्टೋ ವಿಷೀದನ್ನಿದಮಬ್ರವೀತ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಯಾರಾದರೂ ಇದ್ದೀರಾ ಮಾತಾಜಿ ಹೇಳಕ್ಕೆ? ಮಾತಾಜಿ ನಾನು ಮೊದ್ಲಿಂದ ಹೇಳಿ. ಹೇಳಿ. ತಾನ್ ಸಮೀಕ್ಷ ಸ ಕೌಂತೆಯ ಸರ್ವಾನ್ ಬಂಧೂನವ್ಯವಸ್ಥಿತಾನ್ ಕೃಪಯಾ ಮಾತಾಜಿ ಒಂದ್ ನಿಮಿಷ. ಸರ್ವಾನ್ ಬಂಧೂನ್ ಅವಸ್ಥಿತಾನ್. ಸರ್ವಾನ್ ಬಂಧೂನವ್ಯವಸ್ಥಿತಾನ್ ಕೃಪಯಾ ಪರಮಾವಿಷ್ಟೋ ಪರಯಾವಿಷ್ಟೋ. ಪರಯಾವಿಷ್ಟೋ. ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಹರೇ ಕೃಷ್ಣ. ನೆಕ್ಸ್ಟ್ 108 ಇಂದ ಹೇಳಿ. 108 ಇಂದ ಎಲ್ಲಿವರೆಗೂ ನಾವು ನಿಲ್ಸಿದ್ವಿ? ಹರೇ ಕೃಷ್ಣ ಮಾತಾಜಿ. ತಾನ್ ಸಮೀಕ್ಷ್ಯ ಸಾ ಕೌಂತೆಯಃ ಸರ್ವಾನ್ ಬಂಧೂನवस्थितान् कृपया परयाविष्टो विषीदन्निदं ಬ್ರವೀತ್. ಅಬ್ರವೀತ್ ಅಂತ ಹೇಳ್ಬೇಕು. ನೀವು ಸ್ಪ್ಲಿಟ್ ಮಾಡಿದಾಗ ವಿಷೀದನ್ನಿದಂ ಅಬ್ರವೀತ್. ವಿಷೀದನ್ನಿದಂ ಅಬ್ರವೀತ್. ಅಲ್ಪ ಮಾತಾಜಿ, ಹರೇ ಕೃಷ್ಣ. ಅಂಕಿತಾ ಮಾತಾಜಿ, ದೀಪಾ ಮಾತಾಜಿ, ಗಾಯತ್ರಿ ಮಾತಾಜಿ ಬೇಗ ಬೇಗ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ತಾನ್ ಸಮೀಕ್ಷ್ಯ ಸ ಕೌಂತೆಯಃ
सर्वान् बन्धून् व्यवस्थितान् कृपया ಒಂದ್ ನಿಮಿಷ ಸರ್ವಾನ್ ಬಂಧೂನ್ ವ್ಯ ಇಲ್ಲ ಅಲ್ಲಿ ವಕ್ಕೆ ಯವತ್ತಿಲ್ಲ. ಬಂಧೂನ್ ಅವಸ್ಥಿತಾನ್ ಹಚ್ಬೇಕು ಅಲ್ಲಿ ಅಷ್ಟೇ, ಅಥವಾ ಬಂಧೂನ್ ಅವಸ್ಥಿತಾನ್ ಅಂದ್ರೂ ಬರುತ್ತೆ ಕೂಡಿ. ಬಂಧೂನ್ ಅವಸ್ಥಿತಾನ್ ಅಥವಾ ಬಂಧೂನ್ ಅವಸ್ಥಿತಾನ್ ಅಂತ ಹೇಳ್ಬೇಕು. ಹೇಳಿ. ಹರೇ ಕೃಷ್ಣ ಮಾತಾಜಿ. ತಾನ್ ಸಮೀಕ್ಷ್ಯ ಸ ಕೌಂತೇಯ ಸರ್ವಾನ್ ಬಂಧೂನ್ ಅವಸ್ಥಿತಾನ್ कृपया पर्याविष्टो विषिद्धनिदं अब्रवीत्. हरे कृष्ण माताजी. ಸರಿ ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾರು ಓದ್ತಾ ಇದ್ದಾರ? ತಾನ್ ಸಮೀಕ್ಷಸ ಕೌಂತೆಯಃ ಸರ್ವಾನ್ ಬಂಧೂನ್ ವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ತಾನ್ ಸಮೀಕ್ಷ ಸ ಕೌಂತೆಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಹರೇ ಕೃಷ್ಣ. ಹರೇ ಕೃಷ್ಣ ಅಂಶಿತ ಮಾತಾಜಿ. ತಾನ್ ಸಮೀಕ್ಷ್ಯ ಸ ಕೌಂತೆಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಹರೇ ಕೃಷ್ಣ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ, ಗೀತಾ ಮಾತಾಜಿ. ಮಾತಾಜಿ ಎಲ್ಲಿವರೆಗೆ ಎಲ್ರಿಗೂ ಹೇಳಿಸ್ಬೇಕಾ? ಇಲ್ಲ ಇಲ್ಲಿ ನೋಡಿ, ಈಗಾಗಲೇ 27 ಪ್ರಾರಂಭ ಮಾಡಿದ್ರ ನೀವು. ಶಾರದಾ, ರೆಡ್ಮಿ ಅವರೆಲ್ಲ ಹೇಳಿದ್ದಾರೆ. ಎಲ್ಲಿವರೆಗೂ ಆಗಿದೆ? ಆಯ್ತು ಅಂದ್ರ ಮಾತಾಜಿ. ಆಗಿದೆಯಾ? ನಾನು ಲಕ್ಷ್ಮಿ 3 ಜನ ಹೇಳ್ಬೇಕು. ಹೇಳಿ ಮಾತಾಜಿ. ತಾನ್ ಸಮೀಕ್ಷ ಸ ಕೌಂತೇಯಃ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರು ಹೇಳ್ಬೇಕು? ಈ ಶ್ಲೋಕ ಯಾರು ಹೇಳಿಲ್ವೋ ಅವ್ರು ಮಾತ್ರ ಹೇಳಿ. ನಾನ್ ಹೇಳ ಮಾತಾಜಿ. ಹರೇ ಕೃಷ್ಣ. ನೀವು ಹೇಳಿ. ನಾನು ಹೇಳಿಲ್ಲ ಮಾತಾಜಿ. ತಾನ್ ಸಮೀಕ್ಷ್ಯ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದಂತಿದಮಬ್ರವೀತ್. ಹರೇ ಕೃಷ್ಣ. ಲಾಸ್ಟ್ ಲೈನು ವಿಷೀದನ್ನಿದಂ ಅಬ್ರವೀತ್. ವಿಷೀದನ್ನಿದಮಬ್ರವೀತ್. ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ತೀನಿ. ತಾನ್ ಸಮೀಕ್ಷ ಕೌಂತೆಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ವಿಷೀದನ್ನಿದಂ ಅಬ್ರವೀತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಹೇಳ್ತೀರಾ ಮಾತಾಜಿ? ನಾನು ಹೇಳಿಲ್ಲ. ಹೇಳಿ. ಶ್ಲೋಕ. ಧನ್ಯವಾದಗಳು. ಶ್ಲೋಕ 27. ತಾನ್ ಸಮೀಕ್ಷ್ಯ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಾಯ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಸುಮಲ ಮಾತಾಜಿ ಹೇಳ್ತೀರಾ? ಸುಮಲ ಮಾತಾಜಿ ಹೇಳ್ತೀರಾ ಶ್ಲೋಕ? ನಾನು ಹೇಳ ಮಾತಾಜಿ. ಹೇಳ್ತೀನಿ ಮಾತಾಜಿ. ತಾನ್ ಸಮೀಕ್ಷ ಸ ಕೌಂತೇಯ ಸರ್ವಾನ್ ತಾನ್ ಸಮೀಕ್ಷ ಸ ಕೌಂತೇಯಃ ಸರ್ವಾನ್ ಬಂಧೂನ ವ್ಯವಸ್ಥಿತಾನ್ ಕೃಪಯಾ ವ್ಯವಸ್ಥಿತಾನಲ್ಲ ಮಾತಾಜಿ, ವ್ಯವಸ್ಥಿತಾನಲ್ಲ. ಅವಾಗ್ಲೂ ಹಾಗೆ ಹೇಳಿದ್ರಿ ನೀವು. ಬಂಧೂನ್ ಅವಸ್ಥಿತಾನ್. ಸರ್ವಾನ್ ಬಂಧೂನ್ ವ್ಯವಸ್ಥಿತಾನ್. ಬಂಧೂನ್ ಅವಸ್ಥಿತಾನ್. ಅವಸ್ಥಿತಾನ್ ಹೇಳ್ಬೇಕು. ಸರ್ವಾನ್ ಬಂಧೂನ ಅವಸ್ಥಿತಾನ್ ಕೃಪಯಾ ಅವಸ್ಥಿತಾನ್ ಅಷ್ಟೇ ಹೇಳಿ.
ಅಲ್ಲಿ ನೀವು ಇದ್ ಮಾಡ್ತಾ ಇದ್ದೀರಾ. ಹಾ ಕರೆಕ್ಟ್, ಅವಸ್ಥಿತಾನ್. ಕರೆಕ್ಟ್ ಕರೆಕ್ಟ್. ಹಾ कृपया परमाविष्टो ಪರಯಾವಿಷ್ಟೋ ಪರಯಾವಿಷ್ಟೋ परयाविष्टो विषीदन्नीदमब्रवीत्. हरे कृष्ण ಸರಿ माताजी. ಓಕೆ, ಎಲ್ರು ಹೇಳಿದಿರಾ ಅನ್ಕೊಳ್ತೀನಿ. ಸರಿ, ಎಲ್ರು ಹೇಳಿದ್ರೆ ಮೀಟಿಂಗ್ ಅನ್ನ ಎಂಡ್ ಮಾಡೋಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಎಲ್ಲ ಮಾತಾಜಿಗಳಿಗೆ, ಪ್ರಭುಜಿಗಳಿಗೆ. ಹರೇ ಕೃಷ್ಣ ಮಾತಾಜಿ, ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ.